This program is brought to you by Yamuna Asha City Premium Gated Community. Powered by Amrit Noni Arogyada Baravase. Nippon Paint. Co-sponsored by Biruver Kudla. Sun Premium Refined Sunflower Oil. Santosh 2-star Boiled Rice Badravati. Shashi Soap. Shashi Dalli Kodeya Matelli. Abaran Timeless Jewelry Bangalore. Aruna Masala. Taste and Trust since 1980. Bhargav Enterprises. The Raymond Shop. Love Mark. Beauty Soap. Calci Bright Toothpaste and Toothbrush. McCoy. A promise of happiness. Supportive partner. Downstar Studio Adyar Bangalore. Dance Warriors. Ready 1, 2, 3 step behind the stylish look nodi kuniyona dance warriors. Ee tulunada spurtiya mai manadi tumbuta kuniyona dance warriors. Dance warriors. Dance warriors. Yow. ಆತೆ ಬರ್ಪುಂಡು ಮೇಡ ಓಕೆ ನಮ್ಮ ಟಿವಿ ತೊಂದು ಪುನಂಚಿನ ಮಾತೆರೆಗ್ಲ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ದ ಶೋ ದ್ಯಾಟ್ ಈಸ್ ಯುವರ್ ಫೇವರಿಟ್ ಶೋ ದ್ಯಾಟ್ ಈಸ್ ನಮ್ಮ ಟಿವಿ ಪ್ರೆಸೆನ್ಸ್ ಯಮುನಾ ಆಶಾ ಸಿಟಿ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2 ಪವರ್ಡ್ ಬೈ ಅಮೃತ್ ನೋನಿ ಆ್ಯಂಡ್ ನಿಪ್ಪೋನ್ ಪೇಂಟ್ಸ್ ಡೆಫಿನೆಟ್ಲಿ ಪ್ರತಿ ವಾರ ಪ್ರತಿ ಎಪಿಸೋಡ್ ತೂಪುನಾಗ್ಲ ಹೆಂಗೆ ಮೆಸೇಜ್ ಮಲ್ಪೇರು ಫೋನ್ ಮಲ್ಪೇರು ಭಾರಿ ಎಡ್ಡೆ ಕಾರ್ಯಕ್ರಮ ಸೊ ನನ್ನ ಅದು ಟಿಪ್ಸ್ ಕೊರೊಂದು ಪೇರು ಅಂಜಾನ್ ಪ್ಲೇ ಮಾತಾ ಸೊ ಡೆಫಿನೆಟ್ಲಿ ಮಾತಾ ಟಿಪ್ಸ್ನ ದೇತಲ್ವಾ ಮಾತಾ ಕಮೆಂಟ್ಸ್ನ ದೇತಲ್ವಾ ಡೆಫಿನೆಟ್ಲಿ ನಿಕ್ಲ ಸಪೋರ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಡ್ಯಾನ್ಸ್ ಮಾಡಿದ ಒಂಚೂರು ಬಚ್ಚಿದ್ದೀನಿ ಬಟ್ ಸ್ಟಿಲ್ ಏದೇ ಬಚ್ಚಿಲ್ಲ ನನ್ನ ಬರ್ಪುನಂಚಿನ ಕಾಂಪಿಟೇಷನ್ ತೂನಾಗ ಅದು ನನ್ನ ಡ್ಯಾನ್ಸರ್ಸ್ನಾಗ್ಲೇನು ತೂನಾಗ ನಮ್ಮ ಈ ಒಂದು ವೇದಿಕೆ ನಿಜವಾದಲ ಅರ್ಥಪೂರ್ಣವಾದ ಉಂಡು ಒಂದು ಅರ್ಥ ಆಪಣದ ಯಾಕೆ ಬಂಡ ಈ ರೌಂಡ್ ಕುಣಿತಾ ಪನ್ಪುನಂಚಿನ ಬಂಡ ಪುನೀತ್ ರಾಜ್ಕುಮಾರ್ ಮೆರನ ಸಾಧನೆಯನ್ನು ನೆಂಪು ಮಲ್ಪುನಂಚಿನ ಒಂದು ಎಲ್ಲಿಯ ಪ್ರಯತ್ನ ನಮ್ಮ ಟಿವಿ ಹಿಡಿದು ಸೊ ಇಂಜ ಕಾರ್ಯಕ್ರಮ ಇಂಜನೆ ಸ್ಮೂತ್ ಆದ ಪೋಡ್ನಾಡ ಎಂಡೆಡ್ ಮಾರ್ಕ್ ಕೊರ್ಪುನಂಚಿನ ಜಡ್ಜಸ್ ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಆಗ್ಲೇನು ವೆಲ್ಕಮ್ ಮಲ್ಪುನಂಚಿನ ಪೊರ್ತು ಸುರುಕಾದ ನಮ್ಮ ಈ ಕಾರ್ಯಕ್ರಮದ ಒನ್ ಆಫ್ ದ ಸ್ಪೆಷಲ್ ಆ್ಯಂಡ್ ಬ್ಯೂಟಿಫುಲ್ ಜಡ್ಜ್ ಗೆಸ್ಟ್ ಇಂಜಿನಲ್ಲ ಪನೋಲಿ ದ್ಯಾಟ್ ಈಸ್ ನಾನ್ ಅದರ್ ದ್ಯಾನ್ ಅನ್ವಿತಾ ಸಾಗರ್ ಓಕೆ ಆ್ಯಂಡ್ ಅನ್ವಿತಾ ಅವರೇ ಹೇಗೆ ಅನ್ನಿಸ್ತಾ ಇದೆ ವಿ ಆರ್ ಇನ್ ಥರ್ಡ್ ಎಪಿಸೋಡ್ ಐ ಗೆಸ್ ಯಾ ಹಾಯ್ ರೂಪೇಶ್ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಹೇಳಬೇಕು ಅಂತಾನೆ ಇಲ್ಲ ಅಂದರೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ. ಓಕೆ ಹಂಗ ಓಕೆ ಫೈನ್ ಸರಿ. ಯಾ ತುಂಬಾ ಖುಷಿ ಆಗ್ತಾ ಇದೆ. ನಾನು ಆ್ಯಕ್ಚುಲಿ ಲಾಸ್ಟ್ ಎಪಿಸೋಡಲ್ಲೇ ಹೇಳಬೇಕು ಅಂತಿದ್ದೆ. ನಾನು ನಮ್ಮ ಟಿವಿಯಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದು, ಯು ನೋ ಇಟ್. ಸೊ ಎಲ್ಲರಿಗೂ ಗೊತ್ತು. ನನ್ನ ಮುಖ ಫಸ್ಟ್ ಒಂದು ಸ್ಮಾಲ್ ಸ್ಕ್ರೀನ್ ಮೇಲೆ ಬಂದಿದ್ದು ಅಂತಂದರೆ ಅದು ನಮ್ಮ ಟಿವಿಯಲ್ಲಿ. ಆಲ್ಮೋಸ್ಟ್ 7 years ಆಗ್ತಾ ಬಂತು ಇವಾಗ. ಅದಾದಮೇಲೆ ಡ್ಯಾನ್ಸ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಬ್ಯಾಕ್ ಸ್ಟೇಜ್ ಆ್ಯಂಕರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಇವಾಗ ಈ ಒಂದು ಪೊಸಿಷನಲ್ಲಿ ಕೂತ್ಕೊಂಡಿದ್ದೀನಿ ಅಂತಂದರೆ ಐ ಆಮ್ ವೆರಿ 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 ಪ್ರೌಡ್ ಆ್ಯಂಡ್ ಪ್ರೈಡ್ ಕೂಡ ಇದೆ. ಆ್ಯಂಡ್ ನಮ್ಮ ಟಿವಿ ನನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಐ ಸ್ಟಾರ್ಟೆಡ್ ಮೈ ಮೂವಿ ಜರ್ನಿ ಆಲ್ಸೋ. ನನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವಾಗಲೂ ಕೂಡ ಕಾಲ್ ಮಾಡಿದಾಗ ಅದೊಂದು ರೆಸ್ಪೆಕ್ಟ್ ಆಗಿರ್ಬೋದು, ಒಂದು ಎಡೋರೆನ್ಸ್ ಆಗಿರ್ಬೋದು, ಹಾಗೇ ಇದೆ. ಆ್ಯಂಡ್ ಐ ಆಮ್ ಪ್ರೌಡ್ ಟು ಬಿ ಹಿಯರ್, ಬ್ಯಾಕ್ ಟು ಬಿ ಮೈ ಹೋಮ್ ಅಂತ ಹೇಳ್ಬೋದು. ನೀವು ಹೇಳ್ತಾ ಇರೋ ಅಂಥದ್ದು ನೀವು ಹೋಸ್ಟ್ ಮಾಡ್ತಾ ಇದ್ರಿ, ಇವಾಗ ಅಲ್ಲೋಗಿದ್ದೀರಾ. ಆ್ಯಂಡ್ ನಾನು ಹೋಸ್ಟ್ ಮಾಡ್ತಾನೆ ಇದ್ದೀನಿ, ನಾನು ಇನ್ನೂ ಮಾಡ್ತಾನೆ ಇದ್ದೀನಿ. ಹಾಗಲ್ಲ, ಯು ಹ್ಯಾವ್ ಅಚೀವ್ಡ್ ಅ ಲಾಟ್. ನಿಮ್ಮನ್ನು ಆಬ್ವಿಯಸ್ಲಿ ನಾವು ಕನ್ನಡ ಇಂಡಸ್ಟ್ರಿಯಲ್ಲೂ ನೋಡಿದ್ದೀವಿ. ಯು ಆರ್ ಡೂಯಿಂಗ್ ವೆರಿ ಗ್ರೇಟ್. ಬಟ್ ನನಗೂ ನಿಮಗೂ ಕಂಪ್ಯಾರಿಸನ್ ಇಲ್ಲ ರೂಪೇಶ್. ಇಲ್ಲ, ಖುಷಿ ಆಗುತ್ತೆ ಯಾಕಂತಂದ್ರೆ ನಿಮ್ಮ ಹತ್ರ ಮಾತಾಡೋದು ಆ್ಯಂಡ್ ನೀವು ಏನಾದರೂ ಹೊಗಳೋದು ಇದೆಲ್ಲ ಖುಷಿ ಆಗುತ್ತೆ. ಅದಕ್ಕೆ ನಾವೇ ಕೇಳೋದು. ಆ್ಯಂಡ್ ನೀವು ಹೇಳಿದ್ರಿ ದಟ್ ಇಸ್ ರಿಯಲಿ ಫೇರ್. ಅಂದರೆ ನೀವು 7 ವರ್ಷದಿಂದ ಅಂದರೆ 7 ವರ್ಷ ಹಿಂದೆ ನಮ್ಮ ಟಿವಿಗೆ ಜಾಯ್ನ್ ಆಗಿದ್ರಿ. ಆವಾಗ ಹೇಳಿದ್ರಿ 26 ವರ್ಷ ಆಯಿತು ಏನಾದರೂ ಅಚೀವ್ ಮಾಡಬೇಕು ಅಂತ. ಆ್ಯಂಡ್ ಅದಾದ ನಂತರ 7 ವರ್ಷ ಎಕ್ಸ್ಕ್ಯೂಸ್ ಮೀ, ಓ ಸಾರಿ, 26 ವರ್ಷ ಅಂದಿದ್ದೆ ಅವಾಗ. ನಂಬರ್ಸ್ ಚೇಂಜ್. ಜಸ್ಟ್ ಕಿಡಿಂಗ್. ಎನಿವೇಸ್ ಯು ಆರ್ 18 ಅಂದ್ರೂ ಕಡಿಮೆನೇ ನಿಮಗೆ? ಇಲ್ಲ ನಾನು ಸತ್ಯನೇ ಹೇಳ್ತೀನಿ, ಬೇಕಿದ್ರೆ ಜಾಸ್ತಿ. ಓಕೆ, ಆದ್ರೆ ಅವಾಗ 26 ಆಗಿರಲಿಲ್ಲ. ಐ ವಾಸ್ ಜಸ್ಟ್ ಕಿಡಿಂಗ್ ಅಂತ ಹೇಳ್ದಲ್ಲ. ಇವಾಗ ಕ್ಲಾರಿಫಿಕೇಶನ್ ಕೊಡಬೇಡಿ, ಏಜ್ ಎಲ್ಲ ಹೇಳಲೇಬಾರ್ದು ನೀವು. ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಡ್ಯಾನ್ಸ್ ವಾರಿಯರ್ಸ್ ಟು.
ಲಾಸ್ಟ್ ಎಪಿಸೋಡ್ ವಾಸ್ ವೆರಿ ನೈಸ್. Okay. ಎಕ್ಸ್ಪೆಕ್ಟೇಷನ್ಸ್ ಆ್ಯಕ್ಚುಲಿ ಬಿಲ್ಡ್ ಮಾಡ್ತಾ ಇದೆ. ನನಗೆ ತುಂಬ ಖುಷಿ ಆಗ್ತಾ ಇದೆ ಟು ಬಿ ಹಿಯರ್ ವಿತ್ ದೀಸ್ ಕೋ ಜಡ್ಜಸ್ ಆ್ಯಂಡ್ ವಿತ್ ಯು ಆ್ಯಂಡ್ ವಿತ್ ನಮ್ಮ ಟಿ ವಿ. ಐ ರಿಯಲಿ ವಾಂಟ್ ಟು ಸಿ ಮೋರ್ ಆ್ಯಂಡ್ ಮೋರ್ ಫ್ರಮ್ ದ ಕಂಟೆಸ್ಟೆಂಟ್ಸ್. ಯಾಕೆ ಅಂತಂದರೆ ನಾನು ಲಾಸ್ಟ್ ಟೈಮು ಕೂಡ ಹೇಳಿದ್ದೆ, ಇಟ್ಸ್ ಅನ್ ಅಪಾರ್ಚುನಿಟಿ, ಇಟ್ಸ್ ಅ ವೆರಿ ಹ್ಯೂಜ್ ಸ್ಟೇಜ್. ಎಲ್ಲರಿಗೂ ಈ ಚಾನ್ಸ್ ಸಿಗಲ್ಲ. ಸಿಕ್ಕಾದ್ಮೇಲೆ ನಾನು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ನನ್ನ ಒಂದು ಹೋಪ್ ಅಂತ ಅಂದ್ಕೊಳ್ತೀನಿ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ಅ ಬ್ಯಾಂಗ್ ಆನ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ಶಾರ್ಟ್ ಅಲ್ಲದೆ ಇದ್ರು ಸ್ವೀಟ್ ಆಗಿ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿ ಹ್ಯಾವ್ ಅನದರ್ ಫ್ಯಾಂಟಾಸ್ಟಿಕ್ ಗೆಸ್ಟ್ ಆ್ಯಂಡ್ ಜಡ್ಜ್. ಆ್ಯಕ್ಚುಲಿ ನಮ್ಮ ಮಂಗಳೂರಿನ ಒಂದು ಹೆಮ್ಮೆಯ ಡ್ಯಾನ್ಸರ್, ಇಡೀ ದೇಶದಲ್ಲಿ ಮಂಗಳೂರು ಅಂತ ಡ್ಯಾನ್ಸ್ ಮುಖೇನ ತೋರಿಸ್ಕೊಟ್ಟಂಥವ್ರು, ದಟ್ ಇಸ್ ನಾನ್ ಅದರ್ ದ್ಯಾನ್ ಕಿಶೋರ್ ಅಮನ್ ಶೆಟ್ಟಿ. ವೆಲ್ಕಮ್ ಟು ದ ಶೋ. ಕಿಶೋರ್ ಭಾಯ್ ಹೆಂಗಲ್ಲರೆ? ಯಾನ್ ಸೌಖ್ಯ ಈರೆಂಚಲ್ಲರು ಯಾನ್ ಆರಾಮ? ಆಲ್ವೇಸ್ ರಾಕ್ ಸ್ಟಾರ್ ಯಾರ್ ಬಿಕಾಸ್ ಆಫ್ ಯು ಈರ್ ಎದುರುಡಿಲ್ಲ ಪಲ್ಲೆ ಈ ಎಪಿಸೋಡ್ ದಾದ ಎಕ್ಸ್ಪೆಕ್ಟ್ ಮಾಡ್ಬಾರು. ಈ ಎಪಿಸೋಡ್ ದಾದ ಪಂಡೆ ದುಂಬದ ಎಪಿಸೋಡ್ ಎಂಕುಲ್ ಆಲ್ಮೋಸ್ಟ್ ಪೂರ ಎಂಕುಲ್ ಮೂಜನ್ಲ ತೂದಿತ್ತ ದಾದ ಪೂರ ಇಂಕ್ಲೆಗ್ ವೇರಿಯೇಷನ್ ತೂದಿತ್ತ. ನೆಕ್ಸ್ಟ್ ಇತ್ತು ಎಂಕುಲ್ ಎಕ್ಸ್ಪೆಕ್ಟೇಷನ್ ಮಸ್ತ್ ಜಾಸ್ತಿ ಉಂಟು ಎಂಕ್ಲೆನ. ಸೊ ಐ ಹೋಪ್ ಎಡ್ಡಾವು. ಸೊ ವೇಟ್ ಫಾರ್ ದ ಬೆಸ್ಟ್. Thank you. Even I am excited about it. Thank you. And last but not the least, Namma Mokida, Namma Suraj Sanil. Welcome to the show. Thank you. Suraj bhai, Dada Antare, what is your expectation for this round? ಡೌನ್ ಸೋರಿಯಸ್ಗೆ ರಿವ್ಯೂ ಬರೋದು ಮಾತುಕಡೆದ್ದು ಆ್ಯಂಡ್ ಆಲ್ರೆಡಿ ಕ್ವಾಲಿಟಿ ಆಫ್ ದ ಶೋ, ಸ್ಟ್ಯಾಂಡರ್ಡ್ ಆಫ್ ದ ಶೋ ಮಾತೆಲ್ಲ ಅಪ್ರಿಷಿಯೇಟ್ ಮಂದೊಂದುಲ್ಲೆ. ಸೊ ಆ್ಯಸ್ ಎ ಜಡ್ಜ್ ಇಟ್ಸ್ ಎಂಕಲ್ಲ ಡ್ಯೂಟಿ ಪಂಡ ನಲ್ಲ ಶೋನ್ ಒಂಜಿ ಹೈ ಲೆವೆಲ್ಡ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ದ ಪರ್ಫಾರ್ಮೆನ್ಸ್ ನಲ್ಲ ಒಂಜಿ ಅಪ್ಗ್ರೇಡ್ ಮನ್ಪೊಡನ್. ಸೊ ಎಕ್ಸ್ಪೆಕ್ಟಿಂಗ್ ಬೆಟರ್ ಪರ್ಫಾರ್ಮೆನ್ಸ್ ಫ್ರಮ್ ಆಲ್ ದ ಕಂಟೆಸ್ಟೆಂಟ್ಸ್. Thank you so much. Yes, ಏನೀತ ಎಪಿಸೋಡ್ ಸುರುತ ತಂಡಲ್ ನೆಪುನಂಚಿನ ಪೊರ್ತು ಡೇರ್ ಟು ಡ್ರೀಮ್ ಫ್ರಮ್ ಕಾಪಿಕಾ. ಕೆಂಪಾದೋ ನೆಲ ಮುಗಿಲು ಕೆಂಪಾದೋ ನಿತ್ತಾರನ್ನ ಹಿರಿ ಕೆಂಪಾದೋ ಕಪ್ಪಾದೋ ಗಾಳಿ ಗಂಧ ಕಪ್ಪಾದೋ ಮನ್ಸ ನನ್ನ ಮುಟ್ಟಿ ಕಪ್ಪಾದೋ ಮಾಲಿಂಗ ನಿನ್ನ ಕಲ್ಲು ಮಾಡಿ ಬಿಟ್ಟರೋ ಹೇ ರಂಗ ನಿನ್ನ ಮಲಗಿಸಿ ಬಿಟ್ಟರೋ ತತ್ತೇರಿ ತೆರಿ ಇಟ್ ಮೇಲಿಡು ಅವರೇ ಕಾಡೋ ಎಂಥದೋ ಇದು ಬುದ್ಧಿರದ ಮನಸ್ಸನ ಬಾಡೋ ಕೆಂಪಾದೋ ನೆಲ ಮುಗಿಲು ಕೆಂಪಾದೋ ನಿತ್ತಾರನ್ನ ಹಿರಿ ಕೆಂಪಾದೋ ಸ್ವಾಮಿ ಮೇಲೆ ಹತ್ತಲಿಕ್ಕೆ ಬಿಡರು, ಅಯ್ಯೋ ತಾವು ಕೂಡ ಹತ್ತರು. ಮಾನಕ್ಕೆ ಅಂಜೋದಿಲ್ಲ ಸ್ವಾಮಿ, ತಾವು ಕೂತಿಂದ ಮನೆಗೆ ಅನ್ನ ಹಾಕುವಂತ ಜನರು. ಸರಿಯಾದ ದಾರಿಲಿ ಯಾರು ಹೋಗಲ್ಲ, ನೀ ಹೋದ್ರು ಅಡ್ಬಾಯಿ ಹಾಕ್ತೆ ಬಿಡಲ್ಲ. ಯಾರೇ ಕೂಗಾಡರಿ ಹೋಗು ನಿನ್ನ ದಾರಿಲಿ. ಕೆಂಪಾದೋ ನೆಲ ಮುಗಿಲು ಕೆಂಪಾದೋ ನಿತ್ತಾರನ್ನ
ಹೊಸ ನನ್ನ ಮುಟ್ಟಿ ಕಪ್ಪಾದೋ. ಆಹಾ ಓಕೆ, ಕೆಂಪಾದು ಅಂತ ನೀವು ಕೆಂಪಾಗಿದ್ದೀರಾ ಆ್ಯಂಡ್ ಸ್ವಲ್ಪ ತಂಪಾಗಿ ಆ್ಯಂಡ್ ಏನು ಹೇಳ್ತಾರೆ ಅಂತ ಕೇಳುವಂಥ ಟೈಮ್ ಆ್ಯಂಡ್ ಏನಾದರೂ ಹೇಳೋದಕ್ಕಿದೆಯಾ? ಸರ್ ತೊಂದರೆ ಅದೇ ವೆರಿ ಗುಡ್. ಸೊ ಸುರುಕಾದೆ ನಮ್ಮ ಅದೇ ಮೈಸೂರು ಬೊಕ್ಕ ಬೇತೆ ಮ್ಯಾಂಗ್ಳೂರ್ ಓಕೆ. ಸೊ ಕನ್ನಡ ಬೇಕಾ ನಿಮಗೆ? ತಮಿಳ್ ತೆಲುಗು ಎಲ್ಲ ಇದೆ. ಕನ್ನಡ ಅಲ್ವಾ? ನಿಮಗೆ ಬರಲ್ಲ, ನನಗೂ ಬರಲ್ಲ. ಓಕೆ, ಕನ್ನಡದಲ್ಲೇ ಮಾತಾಡೋಣ. ಆ್ಯಂಡ್ ಆರ್ ಯು ಸ್ಯಾಟಿಸ್ಫೈಡ್? ನಿಮ್ಗೆ ಖುಷಿಯಾಗಿದೆ? ಖುಷಿ ನಾಲ್ಕು ಕೊರ್ನಾಡ್. ಓಕೆ, ಸೊ ಸೂರಜ್ ಸರ್ ಪಲ್ಲೆ ಎಂಜಾಣಿರಿಗೆ ಹಾಯ್ ಗೈಸ್. ನೀವು ಎಕ್ಸ್ಪ್ಲೈನ್ ಮಾಡ್ಬೋದಾ ಪುನೀತ ಕುಣಿತಕ್ಕೆ ಈ ಸಾಂಗ್ ಮತ್ತು ಏನು ಕಾನ್ಸೆಪ್ಟ್ ಇದಂತ? ಸರ್ ಕಾನ್ಸೆಪ್ಟ್ ಅಂತ ಏನಿಲ್ಲ, ಅವ್ರನ್ನ ಕಳ್ಕೊಂಡ್ಮೇಲೆ ನಾವು ಎಲ್ಲರೂ ಒಬ್ಬರನ್ನೊಂದು ಟ್ರಿಬ್ಯೂಟ್ ಕೊಡ್ತಾ ಇದ್ರು ಹೊರಗಡೆ ಎಲ್ಲ. ಬಟ್ ನಮಗೆಲ್ಲೂ ಸ್ಟೇಜ್ ಸಿಕ್ಕಿರ್ಲಿಲ್ಲ. ಎಲ್ಲರೂ ಸಾಂಗ್ ಸೆಲೆಕ್ಟ್ ಮಾಡ್ತಿರುವಾಗ ನಾವು ಏನಾದ್ರು ಬೇರೆ ಥರ ಇರಲಿ ಅಂದ್ಬಿಟ್ಟು ಈ ಸಾಂಗ್ ತೊಗೊಂಡು ಮೂವ್ ಮಾಡಿದ್ದೀವಿ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅನ್ನೋದು ಒಂದು ಸಬ್ಜೆಕ್ಟ್ನ ಮೈಂಡಲ್ಲಿ ಇಟ್ಕೊಂಡು ಇದನ್ನು ಮಾಡಿದ್ದೀವಿ. ಓಕೆ ಫೈನ್. ನನಗೆ ನಿಮ್ಮ ಕಾನ್ಸೆಪ್ಟಲ್ಲಿ ಅಥವಾ ಪರ್ಫಾರ್ಮೆನ್ಸಲ್ಲಿ ಏನು ಇಷ್ಟ ಆಯ್ತು ಅಂದರೆ ಎನರ್ಜಿ ಪ್ಯಾಕೇಜ್. ನಾನು ಆಡಿಷನಲ್ಲೂ ನೋಡಿದ್ದೆ, ಯು ಗೈಸ್ ವೇರ್ ಫುಲ್ಲಿ ಆನ್ ಎನರ್ಜಿ. ಎಸ್ ಅಫ್ಕೋರ್ಸ್ ಪ್ರಾಕ್ಟೀಸ್. ಬಟ್ ಏನಾಯ್ತಂದರೆ ಒಂದು ಸೆಕ್ಷನ್ ಅಥವಾ ಒಂದು 8 ಬೀಟ್ಸ್ ಅಥವಾ 4 ಬೀಟ್ಸ್ ಅದು ಮುಗಿಸಿ ಅಥವಾ ಒಂದು ಫಾರ್ಮೇಷನ್ ಆಗಿ ನೆಕ್ಸ್ಟಿಗೆ ಹೋಗುವಾಗ ದೇರ್ ವಾಸ್ ಲ್ಯಾಕ್ ಆಫ್ ಕೋಆರ್ಡಿನೇಷನ್ಸ್. ಅಂದರೆ ಜಾಯ್ನ್ ಆಗೋ ಟೈಮಲ್ಲಿ ನೀವೊಂದು ಫಾರ್ಮೇಷನ್ಗೆ ಎಲ್ಲರೂ ಬಂದು ಮೂವ್ ಆಗಿ ಜಾಯ್ನ್ ಆಗಿ ಒಂದು ಏನೋ ಮಾಡಬೇಕನ್ನೋ ಹೊತ್ತಿಗೆ ಒಬ್ಬರು ಲೇಟಾಗಿ ಬರ್ತಿದ್ರು, ಒಬ್ಬರು ಮತ್ತೆ ಜಾಯ್ನ್ ಆಗ್ತಿದ್ರು. ಈ ಸೆಕ್ಷನ್ ತುಂಬ ಕಡೆ ಮಿಸ್ ಆಯಿತು. ಸೊ ಅದೇ ಆ್ಯಕ್ಚುಲಿ 3 ಡೇಸ್ ಸಿಕ್ಕಿರೋದು ಸರ್ ಪ್ರಾಕ್ಟೀಸ್ಗೆ. ಅಂದರೆ ಟ್ರಾವೆಲಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗಿರೋದು. ಅದೇ ಮೈಸೂರಿಂದ ಬರಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಓಕೆ ಟೈಮ್ ಸಿಕ್ಕಿಲ್ಲ. ಬಟ್ ಏನಂದರೆ ಆ್ಯಸ್ ಎ ಸ್ಟೇಜ್ ನಮ್ಮ ಡ್ಯೂಟಿ ಇದು ಎಲ್ಲರನ್ನು ಒಂದೇ ಥರ ಕಾಣೋದು, ಒಂದೇ ರೀತಿ ಜಡ್ಜ್ಮೆಂಟ್ ಕೊಡೋದು. ಸೊ ದ ಎಕ್ಸ್ಕ್ಯೂಸಸ್ನ ನಾನು ಕನ್ಸಿಡರ್ ಮಾಡಲಿಕ್ಕಾಗಲ್ಲ. ಬಟ್ ಡ್ಯೂ ರೆಸ್ಪೆಕ್ಟ್ ಟು ಯುವರ್ ವರ್ಡ್ಸ್. ಆದರೂ ಜಡ್ಜ್ಮೆಂಟ್ ಅಂತ ಬರುವಾಗ ಇಲ್ಲಿ ತುಂಬ ಕೋಆರ್ಡಿನೇಷನ್ ಮಿಸ್ ಹೊಡಿತು ಆ್ಯಂಡ್ ಸ್ವಲ್ಪ ಕನ್ಫ್ಯೂಷನ್ಸು ಕಾಣ್ತು ಈ ಸಲ. ಅಂದರೆ ನಾನು ನೋಡಿರೋ ಹಾಗೆ ಆಡಿಷನಲ್ಲಿ ತುಂಬ ಕಾನ್ಫಿಡೆಂಟಾಗಿ ಪರ್ಫಾರ್ಮೆನ್ಸ್ ಇದ್ದ ಹಾಗೆ ಇವತ್ತು ಎಲ್ಲರ ಮುಖದಲ್ಲಿ ಅಥವಾ ಎಲ್ಲರ ಬಾಡಿ ಲ್ಯಾಂಗ್ವೇಜಲ್ಲಿ ಆ ಕಾನ್ಫಿಡೆನ್ಸ್ ನಂಗೆ ಕಾಣಲಿಕ್ಕೆ ಸಿಗಲಿಲ್ಲ. ಆ್ಯಂಡ್ ಅದರ್ವೈಸ್ ಎನರ್ಜಿ, ಆ ಪೊಟೆನ್ಷಿಯಾಲಿಟಿ ಆ್ಯಂಡ್ ತುಂಬ ಡಿಫ್ರೆಂಟಾಗಿ ಥಿಂಕ್ ಮಾಡ್ತೀರಾ. ಅದಕ್ಕೆ ನಾನು ನಿಮ್ಮ ಹತ್ರ ಕಾನ್ಸೆಪ್ಟ್ ಕೇಳಿದ್ದು, ಅದು ತುಂಬ ಇಷ್ಟ ಆಯಿತು. ಬಟ್ ವೆನ್ ಇಟ್ಸ್ ಎ ಕಾಂಪಿಟೇಷನ್, ಕೋಆರ್ಡಿನೇಷನ್ ತುಂಬ ಇಂಪಾರ್ಟೆಂಟ್. ದಟ್ ಈಸ್ ವೈ ಇಟ್ ಈಸ್ ಗ್ರೂಪ್ ಕಾಂಪಿಟೇಷನ್. ಸೊ ನಮ್ಮ ಮೇಜರೇ ಸಿಂಕ್ರೊನೈಸೇಷನ್ಸ್. ಸೊ ಪ್ಲೀಸ್ ಲುಕ್ ಹ್ಯಾವ್ ಆನ್ ದಿಸ್. ಓಕೆ, ಆಲ್ ದ ಬೆಸ್ಟ್ ಟು ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಿಶೋರ್ ಸರ್ ಪಲ್ಲೆ ಎಂಜಾನ್. ಹಾಯ್ ಗೈಸ್. ಹಲೋ ಸರ್. ಇದು ಕಾಸ್ಟ್ಯೂಮ್ ನೀವು ಪೇಂಟ್ ಮಾಡಿದ್ದೀರಲ್ಲ, ಇದರಲ್ಲಿ ಏನಾದರೂ ಇದೆಯಾ? ಐ ಮೀನ್ ಸರ್ ಗೂಲಿ ಗೂಲಿದೊಂದು ಇದು ಮಾಡಿ. ಓಕೆ, ಕೇಳ್ಬೋದು ಯಾಕೆ ನೀವು ಕಾಸ್ಟ್ಯೂಮ್ ಯೂಸ್ ಮಾಡಲಿಲ್ಲ ಅಂತ? ಸರ್ ಆ್ಯಕ್ಚುಲಿ ಏನಾಗಿದೆ ಅಂದರೆ ಎಲ್ಲರೂ ಕಾಸ್ಟ್ಯೂಮ್ ಡಿಫ್ರೆಂಟಾಗಿ ನಾವು ಥೀಮ್ ಮಾಡೋಕ್ಕಂತ ಪ್ಲ್ಯಾನ್ ಮಾಡಿದ್ವಿ. ಅದು ಸಡನ್ನಾಗಿ ಎಲ್ಲರೂ ಥೀಮ್ ಮಾಡ್ತಾರೆ, ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದರೆ ಈ ಸಾಂಗಲ್ಲಿ ಆ್ಯಕ್ಚುಲಿ ಮೂವಿಯಲ್ಲೂ ಅವನು ಯಾವುದೇ ಕಾಸ್ಟ್ಯೂಮ್ ಅಂದರೆ ಬಡವರು ಆ ಟೈಪಲ್ಲಿ ಮಾಡಿದ್ರು. ಅದಕ್ಕೆ ಸೊ ಅದೇ ಟೈಪಲ್ಲಿ ಮಾಡೋಣ ಅಂತ. ಓಕೆ, ಎನಿವೇಸ್ ನನಗೇನು ಬೇಕಿತ್ತು ಅಲ್ಲಿ ಅಂದರೆ, ಐ ಮೀನ್ ನಾನೀಗ ಆ್ಯಸ್ ಅ ಕೊರಿಯೋಗ್ರಫರ್ ಆ ಪೇಂಟ್ ನಮಗೆ ಇನ್ನೂ ಸಹ ಬೇರೆ ಡಿಸೈನ್ ಮಾಡ್ಬೋದಿತ್ತು, ಇಸ್ಂಟ್ ಇಟ್? ಹಾಂ ಸರ್, ಮಾಡ್ಬೋದಿತ್ತು ಚಂದ ಮಾಡಿ. ಯಾಕೆ ಅಂದರೆ ನಾವೊಂದು ಸ್ಟೇಜ್ಗೆ ಬರಬೇಕಾದ್ರೆ ಅದನ್ನು ಆ ಗೆಟಪ್ ಫುಲ್ ಓಲ್ ಕಾನ್ಸೆಪ್ಟ್ ಇದೆಯಲ್ಲ ಅದು ತಗೊಂಬರ್ಬೇಕು ನಾವು. ಒಂದು ಚೂರು ಮಿಸ್ ಆದ್ರೂ ನಮ್ಮದಲ್ಲಿ ಮೈನಸ್ ಪಾಯಿಂಟ್ ಬರುತ್ತೆ. ಓಕೆ, ಸೊ ಡಾನ್ಸಿಂಗ್ ವೈಸ್ ಹೇಳ್ತಾ ಇದ್ದೀನಿ. ಡಾನ್ಸಿಂಗ್ ವೈಸ್ ಸೂರಜ್ ಹೇಳಿದ್ರು ಫುಲ್ ನಿಮ್ಮದು ಎನರ್ಜಿ ಫುಲ್ ಆನ್. ಆ ಸಾಂಗು ಆ ಫೀಲ್ ಇತ್ತು ಆ ಸಾಂಗಲ್ಲಿ. ಮತ್ತು ಕೋಆರ್ಡಿನೇಟೆಡ್ಲಿ ನೀವು ಅಷ್ಟೇನು ಇದು ಮಾಡಲಿಲ್ಲ. ಪ್ಲೇಸ್ಮೆಂಟು ಅಷ್ಟೇ, ನೀವು ಒಬ್ಬರು ಕೂತ್ಕೊಳ್ಳುವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ತಾ ಇರಲಿಲ್ಲ, 1 by 1 ಆಗ್ತಾಯಿತ್ತು. ಆ್ಯಂಡ್ ದೆರ್ ಆರ್ ಸೋ ಮೆನಿ ಫಾರ್ಮೇಷನ್ ಯು ಗೈಸ್ ಡಿಡ್. ಓವರ್ ಆಲ್ I just liked it, and good luck for the next round. Thank you, sir. Thank you. Okay, and last but not the least, Anvita Sagar. Same as the other 2 judges. ನಿಮ್ಮ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿತ್ತು. ಆ ಸಾಂಗಿಗೆ ಏನೋ ಸೂಟ್ ಆಗ್ತಾಯಿತ್ತು, ಆದರೆ ನಮಗೆ ಕಾನ್ಸೆಪ್ಟ್ ಎಕ್ಸಾಕ್ಟ್ಲಿ ಅರ್ಥ ಆಗಲಿಲ್ಲ ಅಥವಾ ಥೀಮ್ ಎಕ್ಸಾಕ್ಟ್ಲಿ ಅರ್ಥ ಆಗಲಿಲ್ಲ. ನಿಮ್ಮ ಎನರ್ಜಿ ಲೆವೆಲ್ ತುಂಬಾ ಚೆನ್ನಾಗಿತ್ತು.
ಕೋಆರ್ಡಿನೇಷನ್ ಡೆಫಿನೆಟ್ಲಿ ಕೈ ಮೂಮೆಂಟ್ಸ್ ಅಥವಾ ನೀವು ಸಿಟ್ಟಿಂಗ್ ಪೊಸಿಷನ್ ಸ್ಟ್ಯಾಂಡಿಂಗ್ ಪೊಸಿಷನ್ ಆಚೆ ಈಚೆ ಆಗ್ತಾ ಇತ್ತು. ಐ ಗೆಸ್ ಅದ್ರ ಮೇಲೆ ಒಂದು ಸ್ವಲ್ಪ ವರ್ಕ್ ಮಾಡಬೇಕು ಆ್ಯಂಡ್ ಕ್ರಿಯೇಟಿವಿಟಿ ಬಗ್ಗೆ ಒಂಚೂರು ವರ್ಕ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಅದರಿಂದ ಡೆಫಿನೆಟ್ಲಿ ಅ ಗುಡ್ ಪರ್ಫಾರ್ಮೆನ್ಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೆಫಿನೆಟ್ಲಿ ಕ್ರಿಯೇಟಿವಿಟಿ ಎಲ್ಲ ಮಾಡಿದ್ದೀರಾ. ಈ ಗೂಳಿ ಅಂತೆಲ್ಲ, ಬಟ್ ಇಲ್ಲಿ ಗೂಳಿಂದ ಬರೀತಾ ಇದ್ರೆ ಇನ್ನೂ ಈಸಿ ಆಗಿರುತ್ತೆ. ಜೋಕ್ಸ್ ಅಪ್ಪ. ನನ್ನ ಇವಾಗ ಅಲ್ಲ, ನಾನು ಇವಾಗ ಏನು ಹೇಳಿದ್ರು ಮಾರ್ಕ್ಗೆ ಏನೂ ಡಿಫ್ರೆನ್ಸ್ ಆಗಲ್ಲ, ಅದಕ್ಕೆ ಸುಮ್ಮನೆ ಜೋಕ್ ಮಾಡ್ತಾ ಇದ್ದೆ. ಇಟ್ ವಾಸ್ ನೈಸ್. ಆ್ಯಂಡ್ ಇನ್ನೂ ತುಂಬ ಖುಷಿಯಾಗಿದ್ದೇನು ಅಂದರೆ ಆ ಫೀಲ್ ಬರಲಿ ಅಂತ ನೀವು ಒರಿಜಿನಲ್ ರಕ್ತದಲ್ಲೇ ಇದೆಲ್ಲ ಮಾಡ್ಕೊಂಡಿದ್ದೀರಾ. ದ್ಯಾಟ್ ಇಸ್ ರಿಯಲಿ ಫ್ಯಾಂಟಾಸ್ಟಿಕ್ ಅಲ್ವಾ? ಸೊ ರಿಯಲ್ ಬ್ಲಡ್ಡೇ. ಯಾರು ಬ್ಲಡ್ ಇದೆ ಆ್ಯಕ್ಚುಲಿ? ಹಾಂ, ಅವ್ರು ಕೂಡ ಏನೋ ಹೇಳ್ತಾ ಇದ್ದಾರೆ. ಏನೋ ಸರ್ ನೈಟ್ ಮಲಗಿದಾಗ ಸ್ವಲ್ಪ ಎಳ್ಕೊಬಿಟ್ಟಿದ್ದಾರೆ ಸಿರೆಂಜ್ ಹಾಕಿ. ಎಲ್ಲಿಂದ? ಎಲ್ಲ ಹಾಕಿದ್ರೆ ಗೊತ್ತಿಲ್ಲ, ಪೈನ್ ಎಲ್ಲ ಕಡೆ. ಅಲ್ಲೆಲ್ಲ ತೋರಿಸ್ಬೇಡಿ, ಆ ಬ್ಲಡ್ ಎಲ್ಲ ಯೂಸ್ ಆಗಲ್ಲ ಅಲ್ಲೆಲ್ಲ. ಎನಿವೇಸ್, ಕಿಡ್ನಿ ಎಲ್ಲ ಇದೆ ಅಲ್ವಾ ಅಲ್ಲೇ? ಅದೆಲ್ಲ ಇದೆ ಅಲ್ವಾ? ಅಂದರೆ ಅದೆಲ್ಲ ಎತ್ಕೊಂಡಿಲ್ಲ ಅಲ್ವಾ? ಅದ್ರಲ್ಲಿ ಯೂಸ್ ಇದೆ ಬ್ಲಡ್ಗಿಂತನೂ. ನೆಕ್ಸ್ಟ್ ರೌಂಡ್ ಏನಾದ್ರು ಕಾನ್ಸೆಪ್ಟ್ ಇದ್ರೆ ಅದನ್ನೂ ಎತ್ಕೊಬಿಡ್ತಾರೆ ಅಲ್ವಾ? ಓಕೆ. ಬಟ್ ಸತ್ಯ ಹೇಳಿ, ಇದು ನೀವು ಕಾಸ್ಟ್ಯೂಮ್ ಚೆನ್ನಾಗಿದೆ ಅಂತ ಮಾಡಿದೆ ಇಲ್ಲ ಸ್ವಲ್ಪ ಬಜೆಟ್ ಉಳಿದೆ ಅಂತ? ಇಲ್ಲ, ನಮ್ಗೆ ಟೈಮ್ ಇಲ್ಲ ಅಂದ್ಬಿಟ್ಟು ಆ ಥರ ಒದ್ದಾಡಿದ್ದು. ಓಕೆ, ನೆಕ್ಸ್ಟ್ ಟೈಮ್ ಅದೆಲ್ಲ ರೀಸನ್ ಕೊಡಂಗೆ ಇಲ್ಲ. ಅದು ಕೊಟ್ಟರೆ 2 ಮಾರ್ಕ್ ಕಡಿಮೆ ಆಗುತ್ತೆ ಮತ್ತೆ. ಓಕೆ, ವಿಶ್ ಯು ಆಲ್ ದಿ ಬೆಸ್ಟ್. ಖುಷಿಯಾಗಿದ್ದೇನು ಅಂದರೆ, ನಾನೇನೋ ಸುಮ್ಮನೆ ಹೇಳಿದೆ ಬ್ಲಡ್ಡು ಅಂತ, ನೀವು ಅದನ್ನು ಹಂಗೆ ಕ್ಯಾರಿ ಮಾಡಿದ್ರಿ. ಅದು ಬೇಕು, ಕಲಾವಿದರಿಗೆ ಅದು ಬೇಕು ಯಾವತ್ತು. ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಒಳ್ಳೇದಾಗಲಿ. ಆ್ಯಂಡ್ ನೆಕ್ಸ್ಟ್ ರೌಂಡಿಗೆ ಬಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸೊ ಹೊಸ ಥರ ಇರುತ್ತೆ, ಈಗಿರೋ ಪ್ರಾಬ್ಲಮ್ಸ್ ಏನೂ ಇರಲ್ಲ ಅಲ್ವಾ? ಏನೋ ಒಂದು ಹೊಸ ಟೈಪಲ್ಲಿ ಇರುತ್ತೆ ಕಾಸ್ಟ್ಯೂಮ್ ಎಲ್ಲ. ಇವಾಗ ಶರ್ಟ್ ಹಾಕಿಲ್ಲ, ನೆಕ್ಸ್ಟು ಪ್ಯಾಂಟ್ ಹಾಕಿ ಶರ್ಟ್ ಹಾಕಲ್ಲ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಅವ್ರು ಶರ್ಟ್ ಹಾಕೋದಕ್ಕೆ ಹೋಗಿದ್ದಾರೆ. ಶರ್ಟ್ ಹಾಕೋ ಗ್ಯಾಪಲ್ಲಿ ನಾವೊಂದು ಸಣ್ಣ ಬ್ರೇಕ್ ತಗೊಂಡು ಮತ್ತೆ ಬರೋಣ. ಟೇಕ್ ಎ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. Welcome back after the break to your favorite show, that is NAMMA TV presents Yamuna Asha City Dance Warriors Season 2, powered by Nippon Paint and Amrit Noni. So definitely ಒಂದಕ್ಕಿಂತ ಇನ್ನೊಂದು ವಿಭಿನ್ನವಾಗಿರುತ್ತೆ. ಯಾವುದು ಎಷ್ಟೇ ವಿಭಿನ್ನವಾಗಿದ್ರೂ ಕೂಡ ಒಂದು ಫ್ಯಾಕ್ಟರ್ ಅಂತೂ ಕಾಮನ್ ಆಗಿರುತ್ತೆ. ದ್ಯಾಟ್ ಈಸ್ ಪುನೀತ್ ರಾಜ್ಕುಮಾರ್ ಅನ್ನುವಂತಹ ಒಂದು ಫ್ಯಾಕ್ಟರ್. ಸೊ ಅದನ್ನು ನಾವು ಇನ್ನಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದನ್ನು ವೆರೈಟಿ ಆಗಿ ಡಿಫ್ರೆಂಟ್ ಆಗಿ ಯಾವ ರೀತಿ ತೋರಿಸ್ತಾರೆ ಅನ್ನೋವಂಥದ್ದು ನಮ್ಮ ಜಡ್ಜಸ್ಗಳಿಗಿರೋವಂತಹ ಒಂದು ನಿರೀಕ್ಷೆ. ಸೊ ಹಾಗಾಗಿ ಇನ್ನು ಮುಂದೆ ಬರ್ತಾ ಇದ್ದಾರೆ ಉಡುಪಿಯಿಂದ ಟೀಮ್ ಡಿಸ್ಯಾಕ್. ಸೊ ಜೋರಾಗಿರುವಂತಹ ಚಪ್ಪಾಳೆಯೊಂದಿಗೆ ವೆಲ್ಕಮ್ ದೇ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಬಾಸು ಬಾರ್ಸೋ.
ತೆಗೆದ ಮೇಲೆ ನನ್ನಿಂದ ಒಂದು 10 ಜನ ಬೆಳಿತಾರೆ ಅನ್ನೋದಾದ್ರೆ ನೀವು ಒಬ್ರೊಬ್ರು 10 ಜನ ಬೆಳೆಸಿ. ಆ 10 ಜನ 100, 1000, ಲಕ್ಷ, ಕೋಟಿಗಳಾಗ್ಲಿ. ಒಂದು ಸ್ವಲ್ಪ ದಿನ ಬಿಟ್ಟು ನೋಡಿ, ಇಡೀ ಪ್ರಪಂಚನೇ ನಮ್ಮ ಸ್ನೇಹಿತರಾಗಿರ್ತಾರೆ. Oh my God, what a performance it was. So, yan dada manala avu aklege effect aapuje, but enna feel an barandu puna. That I have the freedom of it, ade. So, yang irna expression irat edudidini. That was fantastic. Entertain malbaga kodala. No problem. And I'd love very important. Mast ಖುಷಿ ಇಂದ ಬಂದ ಉಡುಪಿದ whole actually ಹೇಳ್ತಿರೋದು exactly. Main city ಏನು? Main ಬಂದ ಸರ್ಕಲ್ ದಲ್ಪ. ಸರ್ಕಲ್ ಬರೀಡ್. ಅಣ್ಣ ಸಿಟಿಟೇನಾ ಓಕೆ ಬಟ್ ಓಲ್ ಈ ನಮ್ಮ ನೀರದ ಸಮಸ್ಯೆ ಒಪ್ಪು ನಂಗೆ ಅವು ಖುಷಿ ನೀರದ ಸಮಸ್ಯೆನು ದಾನ ಪನಂದ ಖಾಲಿ ಆ ಬಾಟಲ್ ಬತ್ತೊಂದು ತಿರುಪ ಇರೋದೆ ಅವು ಖುಷಿ ನಂಗೆ ಸೊ ಆ್ಯಕ್ಚುಲಿ ನೀರದ ಸಮಸ್ಯೆ ಇತ್ತನಾ ಏನು ದಾದ ಆ್ಯಕ್ಚುಲಿ ಮರ್ಜಿ ಅರ್ಧ ಆಳ ಬಂದ್ಬಿಟ್ಟು ರಾಕಲ ಮಾರ್ಕ್ ದಿಕ್ಕಿ ಬಕ್ಕನೆ ಬಂದ್ಬಿಟ್ಟು ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್ ಬಕ್ಕ ಬಾತಿರ್ಗ ಮಸ್ತ್ ಬಾತಿರೋಂಡು ಐಕ್ ದುಂಬು ಜಡ್ಜಸ್ನಾಗೆಲ್ಲ ಕೇನ್ಗೆ ಎಂಜ ಆನಂದ್ ಸೊ ಎರಡಕ್ಕೇನ್ಗೆ ಈರ ಬರಲ್ಲ ಎರಡಕ್ಕೇನ್ಗ ಕಿಶೋರ್ ಸರ್. ಹಾಂ ಕಿಶೋರ್ ಸರ್. ಧೈರ್ಯ ದಾರಿ ಅದನ್ನು ಪಾಸಿಟಿವ್ ಬಂದು ಬೇರೆ ಎನಿವೇಸ್ ಕಿಶೋರ್ ಸರ್ ಪಲ್ಲೆ ಎಂಕ್ ಆದ್ದಲ್ಲ ನಿಕ್ಲೆನ ಒಂದು ಲೈಕ್ ಆತಿಶ್ ವಾಟ್ ಯು ಸೇ ಸುರೇಶ್ ಯಾ ಲೈಕ್ ಎಂಕ್ ಅವು ಕ್ಯಾನ್ ಪತ್ತು ಅಂತಾರೆ ಅದು ವಾಟರ್ ಕ್ಯಾನ್ ಅವು ಮಸ್ತ್ ಮೆಸ್ಸಿ ಅನ್ವಿತಾ ಈರ್ದಾದ ಬಂತಾರೆ. I had seen the performance before also, Kishore sir. I expected a lot more from you guys. I don't know. ಪಂಡ ಲಾಸ್ಟ್ ಟೈಮ್ ಆಡಿಷನ್ಗೆ ಹಿಂದೆ ಸ್ಟೈಲ್ ಮಂದರ್ ಸೊ ದಟ್ಸ್ ವಾಟ್ ಐ ಆಮ್ ಲೈಕ್ ಬಟ್ ಇಂಕ್ ಐ ಥಿಂಕ್ ದೇನ್ ವಿಲ್ ಸಿ. ಕಂಗ್ರಾಚುಲೇಷನ್ಸ್ ಯಾನ್ ಡೆಫಿನೆಟ್ಲಿ 3 ಜನಗಳು ಒಂಜಿ ಪಾನೋಡೆ ಯಾನ್ ನಿಕ್ಲ ಆಕ್ಟಿಂಗ್ ಉಂಡದೆ ದಟ್ ಕಂಪ್ಯಾರಿಸನ್ ಎಂಜಿ ಆ ಓವರ್ ಆಕ್ಟಿಂಗ್ ಆಕ್ಟಿಂಗ್ ಉಂಡದೆ ಪರ್ಫೆಕ್ಟ್ ಮಲ್ಪೋರ್ ನಿಕ್ಲ 3 ಜನ ಫುಲ್ ಓವರ್ ಆಕ್ಟಿಂಗ್ ಬೋರ್ಡ್ ಅಪ್. Congratulations guys, you are selected for the next round. Directly qualified. Congratulations. Guys, yaar Nikulu seriously man pa. This is what dance is exactly. I'll tell you. Ee level ಗೆ Nikulu mulpa malpodu anda. This is something else. Nikulu a bottle la maltara ada. I mean superb yeah guys Nikulu. Thank you sir. Nalla edde bele maltundulla Nikulu nanat mittupodu Nikulu. ದಯಪಂಡ ಕುಡ್ಲದ ಪುದರಿಂದ ಅತ್ತು ಪೂರ ನಮ್ಮ ಇಂಡಿಯಾದ ಪುದರ್ ನನಲ ಪದಂಪೋಲೆ ಮಿತ್ತು. ಆಲ್ ದ ವೆರಿ ಬೆಸ್ಟ್ ಗೈಸ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಕೀಪ್ ರಾಕಿಂಗ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪಾತೆರಿಯರ್ ಮೂಜ ಅನ್ನೋದು ಅದೆಲ್ಲ ಸ್ಪೆಷಲ್ ಆದ ಅನ್ವಿತಾ ಪಂಡ್ರುಂಡೆ ದಾಲೇಜ್ ಬಜಾರ್ ಒತ್ತಿ ಬಕ್ಕ ಪಾತೆರೋಡು ನಿಜ ಆ್ಯಕ್ಚುಲಿ ಬಟ್ ಪಾತೆರ್ಲೆ ನೋ ಪ್ರಾಬ್ಲಮ್ ಪ್ಲೀಸ್. Hi team DZAC. Hello ma'am. And here we meet once again. ಹೇಗಿದ್ದೀರಾ ಎಲ್ಲ? ಆರಾಮ. Okay. It again a very beautiful performance. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಆ ಕ್ಯಾನಿಂದ ಐಡಿಯಾ ಏನದು ಲೈಕ್ ಇತ್ತ ಬನಲ್ಲಿ ಬಜಾರ್ ಒತ್ತುದಾನದೆ ಏನದು? ಕೆನ್ಮಣಿಗೆಲ್ಲ ಆಫ್ ಬೀಟ್ ಡಾನ್ಸ್ ಮಾಡ್ತು ನೈಟ್. Okay. That was also actually something new for me. ನನಗೆ ಅದು ಸ್ಪೆಷಲ್ ಆಗಿತ್ತು ಆ್ಯಂಡ್ ನ್ಯೂ ಆಗಿತ್ತು. ತುಂಬ ಚೆನ್ನಾಗಿತ್ತು. ಅದು ನೀರ್ದ ಸಮಸ್ಯೆ ಇದೆಯಾ ಅದು ಮೂಲ ಸಮಸ್ಯೆ ಉಂಡು ಮೂಲ ನೀರು ಬೋಡೋದು
ಪ್ಲೀಸ್. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ಕೋಆರ್ಡಿನೇಟೆಡ್ ಆಗಿತ್ತು. ದೇರ್ ವಾಸ್ ಥೀಮ್, ದೇರ್ ವಾಸ್ ಅಪ್ಪು ಸರ್, ದೇರ್ ವಾಸ್ ಪವರ್ ಇನ್ ಯೋರ್ ಡ್ಯಾನ್ಸ್ ಆ್ಯಂಡ್ ನೈಸ್ ಕಾಸ್ಟ್ಯೂಮ್, ನೈಸ್ ಕೊರಿಯೋಗ್ರಫಿ. ನೀವೇ ಅಲ್ವಾ ಕೊರಿಯೋಗ್ರಫಿ? Yes, ma'am. ಹಾಂ, ಓಕೆ. ಆನ್ ಅ ಹೋಲ್ ಇಟ್ ವಾಸ್ ಅ ವೆರಿ ನೈಸ್ ಪರ್ಫಾರ್ಮೆನ್ಸ್. Thank you, ma'am. ಥ್ಯಾಂಕ್ ಯು ಸೋ ಮಚ್. ಇದು ಸ್ವೀಟ್ ಆದ ಪಾತ್ರ ಬಟ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆದ ಫಸ್ಟ್ ಟೈಮ್ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ರೂಪೇಶ್ ಜಿ. ಹಾಂ, ಒಂಜಿ ರೋಷನ್ ಒಂಜಿ ಎಕ್ಸ್ಪ್ರೆಷನ್ ಹೊರತು ಹೊಡಿತು ಯಾರೋ ಎಂಡಿಗೆ ಮಲ್ಪಾಗ ಅಂದ ಅರ್ನ ಎಂಡಿಗ್ ಮಲ್ಪ, ಆ, okay, ಅರ್ನ done, ಒಂದು ಕೇಂದ್ರ ಒಬ್ಬ ಸ್ಪೆಷಲ್ ಆದ ಮಲ್ಪಾಗ ಹಿರೇಗೋಸ್ಕರ ಅವೇ. ಆ್ಯಂಡ್ ಸೂರಜ್ ಸರ್ ಪಲ್ಲೆ ಹಾಯ್ ಡಿಸಾಕ್. ಕಮೆಂಟ್ ಅವಡೆ ನಾ ತರ್ಪನಿಕ್ಲಿಗ ಪ್ಲೀಸ್. ಓಕೆ ಡಿಸಾಕ್. Yes, sir. ಎಂಕ್ ನಿಕಲ್ನ ಏಪಲ ಖುಷಪ್ ಸ್ವ್ಯಾಗ್ ಸೆಕ್ಷನ್. ದಟ್ಸ್ ಬಿಕಾಸ್ ಆಫ್ ಅಗೇನ್ ಎಕ್ಸ್ಪ್ರೆಷನ್. ಆ ಎಕ್ಸ್ಪ್ರೆಷನ್ ಮಾತರೆಗ್ಲ ಈ ಸ್ಪ್ರೆಡ್ ಮಂದರ್ ಕೊರಿಯೋಗ್ರಾಫರ್. ಸೊ ಆ ಸ್ಟೈಲಿಂಗ್ ಮಸ್ತ್ ಇಷ್ಟ ಆ್ಯಂಡ್ ಮ್ಯೂಟ್ ಸೆಕ್ಷನ್ ಇಡ್ಲ ನಿಕುಲ್ ದಾದ ಮಂದರ್. ದಟ್ ಈಸ್ ಆಲ್ಸೋ ಅಮೇಝಿಂಗ್. ಇಟ್ ಶೋಸ್ ಯುವರ್ ಟೀಮ್ ಟೈಮಿಂಗ್. ಕೆಲವೊಂಜಿ ಟೀಮಿಗೆ ಆಡಿಷನ್ ಹಿಡ್ದು ಬೊಕ್ಕ ಅಕುಲ್ ಆ ಗ್ರೇಡ್ ಎರ್ತಿನಿಟ್ಟು ನಿಕುಲ್ಲ ಒನ್ ಆಫ್ ದ ಟೀಮ್. ಓಕೆ, ಕೀಪ್ ಅಪ್ ದಿಸ್ ಸೇಮ್ ವರ್ಕ್. ಆ್ಯಂಡ್ ವೆನ್ ಒಂಜಿ ಡಾನ್ಸ್ ಹೆಂಗೆ ಮಸ್ತ್ ಇಷ್ಟ ಅಂಡ ಆ್ಯಂಡ್ ಬೇತೆ ಶೋಸ್ಡು ಈ ವರ್ಡ್ಸ್ ಯೂಸ್ ಮನ್ಪ. ಆ್ಯಂಡ್ ಟುಡೇ ಐ ಆಮ್ ಗೋಯಿಂಗ್ ಟು ಯೂಸ್ this word for you people. This is an outstanding core level performance for me. ನನ್ನದಾಲ ಪೆಂಡಿಂಗ್ ಇದ್ದದೆ ಬಜರ್ ಓದ್ತದ ಅಂಡ್ ಇರ್ನ ಡೈಲಾಗ್ ಬರ್ತದ ಅಂಡ್ ನನ್ನದಾಲ ಇದ್ದದೆ ಕೊರ್ರೆ ನನ್ನದಾದಿತ್ನಲ್ಲ ನೀರ್ದ ಸಮಸ್ಯೆ ದೀರ್ಪಾತಿರಲ್ಲ. Anyways, thank you so much. It was really fantastic and with the high demand dance ಏನೋ ಅನ್ಪುಲ್ನಿಕ್ಲಿಕ್ಕೆ ದಾಗಿ ಬಂಡ ಅದು ಓದ್ತದ ಅದು ನಾನು ನಿಕ್ಲೆದಾಲ ಏನಂದ್ರೆ ನಿಜನ ಮಾಡ. ಏನಿಸ್ ಇದು ಫಸ್ಟ್ ಒಂದು ಆ ಎಕ್ಸ್ಪ್ರೆಷನ್ ಕೊರಡೆ ಮಾತು ಮಾಲ್ತಾರದು ಭಾರಿ ಹೋಗಿದ್ದೇನೆ ಆ್ಯಕ್ಚುಲಿ. ಸೊ ಸಾಂಗ್ ಮಾಡನ ಬರೋಣ ನಾನು ಅವೇ. ಓಕೆ, ರೆಡಿಯಾ? ಓಕೆ, ಹಾಂ, ಲಿರಿಕ್ಸ್ ಅಂಜಿನ ಜನ ನೆರ ಅಲ್ಲಿ. ಓಕೆ, 3, 2, 1. ಲವ್ಲಿ. ಅವ್ನು ನಾಲ್ಕು ವಿಧೆ ಮಾಡಿನಾಗ 2 ಪಾಯಿಂಟ್ ಎಕ್ಸ್ಟ್ರಾ ತೆಗೆದೀನಿ ರೀ. ಅವೇ ಆ್ಯಂಡ್ ದಾದ ಎನರ್ಜಿಗೆ ದಾದ ಬರ್ಪಾರ ಆ್ಯಕ್ಚುಲಿ ನಿಗ್ಲು Daily practice man. ಡೈಲಿ ಪ್ರಾಕ್ಟೀಸ್ ಬೇಕಾ ಕೊಂಚ ಕೂಲ್ ಡ್ರಿಂಕ್ ಅಂತ ಬೆಚ್ಚಡ ಅಂಚದಲ್ಲಜ್ಜಿ ಅದೇ. ಫ್ಯಾಂಟಾಸ್ಟಿಕ್. ಆ್ಯಂಡ್ ಕುಡೊಂಜಿ ಡಿಮಾಂಡ್ ಇತ್ತಂದ್ರೆ ಅವು ಮಿತ್ತಬೋದೇರೋ ಕುಬಾಳ್ಬೋದು ಡೈಲಾಗ್ பண்ணிರೋದು ಏರೋ. ಹಾಂ, ತುಂಬಲಿ Dialogue panpale. ಅವೇ 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 ಆ ಮ್ಯೂಸಿಕ್ ತೊಟ್ಟು ಪಂಡ್ರೆ ಭಾರಿ ಸ್ವ್ಯಾಗ್ ಮಾತಿದ್ದೀನಿ. ಇದೊಂಚೂರು ಇರ್ನ ವಾಯ್ಸ್ ಇರ್ಕೇನು ಅದೇ ಅವೇ ಪಂಡ್ರಲ್ಲಪ್ಪ ದಾದ ಡೈಲಾಗು ಅವು ಮಿತ್ತಬೋದು ಡೈಲಾಗ್ ಇತ್ತು ಅದೇ. ನೆಕ್ಸ್ಟ್ ರೌಂಡ್ ಬನ್ನ ಪನ್ಲೆ ಅವೇ. ಎನಿವೇಸ್ ನೆಕ್ಸ್ಟ್ ರೌಂಡ್ ಬರ್ಬಂದು ಕನ್ಫರ್ಮ್ ಮಾಡಿ. ವಿಶ್ ಯು ಆಲ್ ದಿ ಬೆಸ್ಟ್. ಮಾತ ಟೀಮ್ ತಗ್ಲಿಲ್ಲ ನಿಗಲಿ ಒಂದು ಡ್ಯಾನ್ಸ್ ಮಾತ ಮಲ್ಪುನಾಗ ಒಂಚೂರು ಆ ಡೈಲಾಗ್ ಬಂದು ನೆನಪಿಲ್ಲ ಇದನ್ನ ಬೊಕ್ಕಡೆ ಬಂಗಾಪು ನಿಂಗ್ಲಿಗೆ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಕಾಸ್ಟ್ಯೂಮ್ ಅಂತೂ ಫ್ಯಾಂಟಾಸ್ಟಿಕ್ ಉಂಡು. ಆ್ಯಂಡ್ ನೆಕ್ಸ್ಟ್ ಟೈಮ್ ಬಂದಾಗ ಒಂದು ಎಕ್ಸ್ಟ್ರಾ ಬತ್ತಂಬಲ್ಲಿ ಅವೇ ಟಿ ಶರ್ಟ್. ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್. ಎಡೆ ಆಡೆ ಒಂದಕ್ಕಿಂತ ಒಂದು ಮಿಗಿಲಾಗಿರುವಂತಹ ಪರ್ಫಾರ್ಮೆನ್ಸಸ್ ಬಂದಾಗ ನಮಗೂ ಖುಷಿ ಆಗುತ್ತೆ. ಆ ಎನರ್ಜಿ ನಮಗೂ ಶಿಫ್ಟ್ ಆದಂಗೆ ಅನಿಸುತ್ತೆ. ಅದೇ ರೀತಿ ಒಂದು ಕಾರ್ಯಕ್ರಮ ಒಂದು ನಮ್ಮ ಟಿವಿಯ ಒಂದು ಒಳ್ಳೆ ಕನಸು ಅಂತ ಹೇಳ್ಬೋದು. ಆದರೆ ಈ ಕನಸು ನನಸಾಗಬೇಕು ಅಂತಂದರೆ ಅದಕ್ಕೆ ತುಂಬ ಜನ ಸಹಕಾರವನ್ನು ಪ್ರೋತ್ಸಾಹವನ್ನು ತಮ್ಮ ಪ್ರೀತಿಯಿಂದ ಮಾಡಿದ್ದಾರೆ. ಸೊ ಅವರನ್ನು ನೆನಪಿಸ್ಕೊಳ್ಳುವಂತಹ ಸಮಯ. ಅದರಲ್ಲಿ ಒಂದು ಸಂಸ್ಥೆಯ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳಬೇಕು. ದ್ಯಾಟ್ ಈಸ್ ಬಿರುವೇರು ಕುಡ್ಲ ಅನ್ನುವಂತಹ ಒಂದು ಸಂಸ್ಥೆ. ಕೇವಲ ಅದು ಇತರ ಸಂಘಗಳ ಥರ ಇಲ್ಲದೆ ವಿಭಿನ್ನವಾಗಿ ಕಾಣಬೇಕು ಅಂತಂದರೆ ಅದಕ್ಕೆ ಅದರದ್ದೇ ಆದಂತಹ ಕಾರಣಗಳಿದೆ. ಹಲವಾರು ವಿಚಾರಗಳಲ್ಲಿ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇರೋವಂಥದ್ದು, ಕೋಟಿಗಟ್ಟಲೆ ಹಣವನ್ನು ಸಮಾಜಕ್ಕೆ ಅಂತ ಕೊಡ್ತಾ ಇರೋವಂಥದ್ದು, ದೀನ ದಲಿತರಿಗೆ ಅಥವಾ ಬಡವರಿಗೆ ಯಾರಿಗೆ ಕಷ್ಟ ಇದೆ ಅವರಿಗೆ ಸಹಾಯ ಮಾಡುವಂತಹ ಒಂದು ಕೆಲಸವನ್ನು ಡೆಫಿನೆಟ್ಲಿ ಬಿರುವೇರು ಕುಡ್ಲ ಅನ್ನುವಂತಹ ಒಂದು ಸಂಸ್ಥೆ ಮಾಡ್ತಾ ಇದೆ. ಅದು ಕೇವಲ ಈ ವೇದಿಕೆಯಲ್ಲಿ ಅಂತಲ್ಲ, ಇಡೀ ಕರ್ನಾಟಕಕ್ಕೆ ಗೊತ್ತಿರುವಂತಹ ವಿಚಾರ. ಅವರು ಕೂಡ ನಮಗೆ ತುಂಬ ಹೃದಯದ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ಅದರ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಉದಯ್ ಪೂಜಾರಿ ಬಳ್ಳಾಲ್ಬಾಗ್ ಇವ್ರ ಬಗ್ಗೆ ನಾನು ಹೇಳಲೇಬೇಕು. ಈ ಒಂದು ಸಂಸ್ಥೆ ಹುಟ್ಟಿಕೊಂಡಿರುವಂಥದ್ದು ಅವರಿಂದ. ಆ್ಯಂಡ್ ನಮ್ಮ ಟಿವಿ ಅಂತಂದರೆ ಉದಯ್ ಪೂಜಾರಿ ಬಳ್ಳಾಲ್ಬಾಗ್ ಅವರ ಒಂದು ಪ್ರೀತಿಯ ಚಾನಲ್ ಅಂತ ಹೇಳ್ಬೋದು. ಅವರ ಪ್ರೋತ್ಸಾಹ ಯಾವತ್ತೂ ಕೂಡ ಇದೇ ಇರುತ್ತೆ. ಆ್ಯಂಡ್ ಇವಾಗ ಇನ್ನೊಂದು ತುಂಬಾ ಎಕ್ಸ್ಪೆಕ್ಟೇಷನ್ ಇರೋವಂಥ ಒಂದು ತಂಡ ಬರ್ತಾ ಇದೆ. ಆಡಿಷನ್ ರೌಂಡಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿರುವಂತಹ ಸುರತ್ ಕಲ್ಲಿನ ತಂಡ, ದ್ಯಾಟ್ ಈಸ್
GDC from Surathkal. So ಜೋರಾಗಿರುವಂಥ ಚಪ್ಪಾಳೆ ಕೊಡಿ and please welcome them. ಕಲಾ ವಿನಃ ಜೀವನಂ ನಾಸ್ತಿ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬನು ಕಲಾವಿದ. ಆ ಕಲೆಗೆ ದೇವರು ನಟರಾಜನಾದರೆ ನಮ್ಮ ಕರ್ನಾಟಕಕ್ಕೆ ಡ್ಯಾನ್ಸ್ನ ದೇವರು ಪುನೀತ್ ರಾಜ್ಕುಮಾರ್. ನಾನು ಆಲ್ರೆಡಿ ಯಾವ ರೇಂಜಿಗೆ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡ್ಬಿಟ್ಟಿದ್ದೀನಿ. ಈ ದುನಿಯಾದಲ್ಲಿ 3 ತರ ಗಂಡಸರಿರ್ತಾರೆ. ರೂಲ್ನ ಫಾಲೋ ಮಾಡೋರು, ರೂಲ್ನ ಬ್ರೇಕ್ ಮಾಡೋರು, 3ನೇವ್ರ ನಂತರ ರೂಲ್ ಮಾಡೋರು. ಜಾತ್ರೆ ದಿವಸ ಕೋಣ ಕಡಿಯೋ ಟೈಮಿನಲ್ಲಿ ಬೆಂಡು ಭತ್ತ ಸೇಲಾಗೋಯ್ತು. ರಾತ್ರಿ ಹೊತ್ತು ಬೀದಿ ದೀಪ ಆಫ್ ಆಗೋಯ್ತು. ಮಾರಮ್ಮಂಗೂ ಬೋರಾಗೋಯ್ತು. ನೋಡುವಕ್ಕೂ ನೋಡಿ ಒಬ್ಳು ತಾಯಿ ಮಗುವ ಹೆತ್ತೆ ಬಿಟ್ಲು. ಹುಟ್ಟಿಗೊಂದು ರೀಸನ್ ಇಲ್ಲ, ಇರೋದಕ್ಕೂ ಸೀಸನ್ ಇಲ್ಲ. ಹೆಸರು ಗಿಸ್ರಲ್ಲಿ ಏನೈತ್ರಪ್ಪ ಹಂಗೆ ಸ್ವಲ್ಪ ಗುಪ್ಪೇಕಪ್ಪ. ಜಾಕಿ 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 ರಾಮ ಚಟ್ಟಿ ಕೂಗು ಜಾಕಿ 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 ಜಾಕಿ. ನೀನ್ 100 ಸಲ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು 100 ಸಲನೂ ನಾನೇ ಹೊಡೆಯೋದು. ನಿನ್ ಫ್ರೆಂಡ್ ರೂಲ್ನ ಬ್ರೇಕ್ ಮಾಡ್ದ, ನಾನು ಅವನ್ನ ಬ್ರೇಕ್ ಮಾಡ್ದೆ. Let's start the local dance. All the Apu fans shuru maadi local dance. Appa Jensu bondu, maga anna bondu, ಜಾಸ್ತಿ ಮಾಡು ಸೌಂಡು, ಕಾಶ್ನೂರ್ ಗಂಡು. 1 2 3 4 5 star. We all love you, power star. Dance dance dance, Apu dance dance dance, Apu dance dance dance, Apu dance dance dance. ಇವಳು ನೋಡಕ್ ಒಳ್ಳೆ ಖತರ್ನಾಕ್ ಲೇಡಿ ಇದ್ದಂಗಿದ್ದಾಳೆ. ಇದು ಸರ್ ರೆವಲ್ಯೂಷನ್ ಅಂದ್ರೆ. ಏಳುವರೆಗೆ ತುಟಿ ಒಣಗತ್ತೆ ಏನು ಮಾಡೋಣ. ಹಾಳು ಎಣ್ಣೆ ಚಟ ಬಿಡಬೇಕು ಕಮ್ಮಿ ಕುಡಿಯೋಣ. ಎಣ್ಣೆ ಬಿಡೋದಕ್ಕೆ ಇಟ್ಟಿರುವ ಪಾರ್ಟಿ ಇದು, ಬನ್ನಿ ಎಣ್ಣೆ ಬಿಡೋಣ. ನಾಳೆಯಿಂದ ನಾವು ಬಾಟ್ಲಾಣೆ ಕುಡಿಯೋದಿಲ್ಲ, ಇಂದು ಫುಲ್ಲು ಕುಡಿಯೋಣ. ಫ್ರೆಂಡ್ಸ್ ಎಲ್ಲ ಕೈ ಹಾಕಿ ಜೋಡಿಸ್ರೋ ಟೇಬಲ್. ಓಪನ್ ದ ಬಾಟಲ್ ಟಲ್ 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 ಟಲ್. ಓಪನ್ ದ ಬಾಟಲ್ ಟಲ್ ಟಲ್ ಟಲ್. ಓಪನ್ ದ ಬಾಟಲ್ ಟಲ್ 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 ಟಲ್. ಓಪನ್ ದ ಬಾಟಲ್ ಟಲ್ ಟಲ್ ಟಲ್. ಈ ಊರಿಗೆ ಪವರ್ ಬಂದಾಯ್ತು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಕೋಪ, ಮೋಸ, ದುರಹಂಕಾರದಿಂದ ಈ ಪವರ್ನ ಮುಟ್ಟಕ್ ಬರ್ಬೇಡ. ಸುಟ್ಟು ಹೋಗ್ಬಿಡ್ತೀಯಾ? ಹಾರನ ಜೈಕಾರನ ನಮ್ಗೆ ನಾವೇ ಹಾಕ್ಸ್ಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. अरे क्या बात केसरी बात अंजय निकलना परफॉर्मेंस. I am the sorry. So anjamal ver jibagagal nirpir engla vanode nikl van nenchan, but energy wise that was really beautiful. Enna pointed one and nikl na kudala kushiyinda adu bandu yerla nelate untundi janmit tirth round batan madittar. That was
ಓವರಾಲ್ ಒಂದು ಎಂಟರ್ಟೈನ್ಮೆಂಟ್ ಕಮ್ಮಿ ಇಜ್ಜಾನ ಅಂತ ಬಂದ್ರಿ, ಬಟ್ ಜಡ್ಜ್ಮೆಂಟ್ ಆಗ್ಲಿಕ್ಕೆ ಕೋರ್ಬೇರೆ ಅವು ಆಯವಾಗ ಪಾದಿರ್ಕತೆ ಸುಮಾರು ವಿಷಯ ಇಂಡು ಪಾತಿರ ಅವೇ. ಓಕೆ, ಡಿರೆಕ್ಟ್ಲಿ ನಮ್ಮ ನಿಕ್ಲೆ ಬನ್ನಿ ಎರಡಕ್ಕೆನ್ಗ ಕಿಶೋರ್ ಅಣ್ಣ. ಓಕೆ, ದಯಾಗನ್ ಗೊತ್ತಿದ್ದು ಮಾತಾಡ ಅರ್ನಂದ್ ಬುಧರ್ ಬಂದ್ಬೇರು ಮಾರೆ. ಕಿಶೋರ್ ಅಣ್ಣ ಪ್ಲೀಸ್. ಗೋವಿಂದಾಸ್ ಕಾಲೇಜ್ ಆ್ಯಕ್ಚುಲಿ ಯಾಲ ನೇಬರೇ. ಸೊ ಫಸ್ಟ್ ಆಫ್ ಆಲ್ ನಿಕ್ಲಿನ ಎನರ್ಜಿ ಯಾರು ಎಲ್ಲಿ ಯಾರು ಇಲ್ಲ ಖತರ್ನಾಕ್ ಲೇಡಿ ಈರೆ ಈರು ಮಿತ್ಬೋದು ಒಂದು ಚೇರ್ದ ಮಿತ್ತು ಕುಲ್ದು ಒಂದು ಡೈಲಾಗ್ ಪಂಡಾರ ಆತ ಮೈಂಡ್ ಬ್ಲೋಯಿಂಗ್. ಓಕೆ, ಬೊಕ್ಕ ನಿಕಲ್ನ ಕಾಸ್ಟ್ಯೂಮ್ ಆತ್ ಕಾಲೇಜಿಂದ ಗೊತ್ತಾ ಒಂದಿಜ್ ಒಂದು ಪ್ರೊಫೆಷ್ನಲ್ ಡಾನ್ಸರ್ಸ್ ಲೆಕ್ಕ ಇತ್ತಾರೆ ನಿಕುಲ್ ಪೂರ. ಓಕೆ, ಆ್ಯಂಡ್ ನಿಕಲ್ನ ಕಾಸ್ಟ್ಯೂಮ್ಸ್ ಕಾಸ್ಟ್ಯೂಮ್ ಸೂಪರ್ ವೆರಿ ನೈಸ್. ಬೊಕ್ಕ ದೆರ್ ಆರ್ ಸೋ ಮೆನಿ ಫಾರ್ಮೇಷನ್ಸ್. ಗೈಸ್ ಆಲ್ ದ ಬೆಸ್ಟ್ ಯಾರ್ ನಿಕ್ಲೇನ್ ನನ್ನೆಲ್ಲ ಎದುರು ತೋಡ್ ಬಂದ ಆಸೆ ಉಂಟು. ಸೊ ಗುಡ್ ಲಕ್, ಗಾಡ್ ಬ್ಲೆಸ್. ವಾವ್. ಆ್ಯಂಡ್ ಸೂರಜ್ ಸರ್ ಎಂಚಾಂಡ್. ಹಾಯ್ ಗೈಸ್. ಹಾಯ್ ಸರ್. ಐ ಡೂ ಎಗ್ರಿ ಒಂಜಿ ಕಾಲೇಜ್ನ ರೆಪ್ರೆಸೆಂಟ್ ಮನ್ನ ಟೀಮ್ ಈತ್ ಪ್ರೊಫೆಷ್ನಲ್ ಆದ ಟ್ರೈ ಮಂತ್ನೆಕ್ ರಿಯಲಿ ಕಮೆಂಡೇಬಲ್. And there's lot of change from audition to till now. You guys rocked it today. And eng mast ishta aini like previous episodes pura Puneeth Rajkumar, Michael Jackson ganchapura, and you have compared him to Nataraja, the god of dance. Very good. Aa theme onje basic theme didu mantina mast ishta and you have to little work on bit coordinations and stunts anaga landing the ಬಗ್ಗೆ ಕೆಲವೊಂಜಿ ಕಡೆ and work mantada. Definitely it will come as one of the best team. Maybe you will, I would wanted to see you in finale because our work nikul manpod because onji audition dide mutta eat changes nikul kantar panda nana nikul work mantada. Definitely you will come as one strong team. So for me it was an bang on and very entertaining and I had a full smile on my face performance. Thank you. Okay, very good performance. ಓಕೆ, ಅನ್ವಿತಾ ಸಾಗರ್. ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ವೆಲ್ ಕೋಆರ್ಡಿನೇಟೆಡ್, ಪರ್ಫೆಕ್ಟ್ ಸಿಂಕ್ ಆ್ಯಂಡ್ ಎನರ್ಜಿ ವಾಸ್ ಆನ್ ಪಾಯಿಂಟ್ ಆ್ಯಂಡ್ ಅದೇನಂತೀವಿ ಚೋಟ ಪ್ಯಾಕೆಟ್ ಬಡಾ ಧಮಾಕ. ಸೊ ಆಲ್ ದಿ ಬೆಸ್ಟ್. Okay, fantastic. So, what is your name? Name bana name. Swati. So, आज वर्षातले ಈ ನಮ್ಮನೆ ಮಾಲ್ತಂದಲ್ಲ ಬಣ್ಣ that is really. So, ಏಜ್ ಏತನ್ ಬರ್ತಿ ಬಟ್ ಯು ಹ್ಯಾವ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಭಾರಿ ಖುಷಿ ಅನ್ ಬಟ್ ಎಸ್ಪೆಷಲಿ ಮಿತ್ತಬೋದು ಡೈಲಾಗ್ ಹಾಕಿರದೆ ಪರ್ಫೆಕ್ಟ್ ಇತ್ತು. ಐ ಮೀನ್ ಒಂಜಿ ದಾದ ಅನ್ಪೇರ ಒಂಜಿ ಗತ್ತು ಗಮ್ಮತ್ ಮಾತಿತ್ತು ಸ್ವ್ಯಾಗ್ ಅಂದು ಇತ್ತ ಅನ್ಪೇರ ಅಂಚ. ಇಟ್ ವಾಸ್ ನೈಸ್ ಆ್ಯಂಡ್ ಭಾರಿ ಖುಷಿ ಆಯ್ನಿ. ಎಸ್ಪೆಷಲಿ ಆನುಲ್ನ ಒಂಜಿ ಸಾಂಗ್ ನಿಕ್ಲ ಎಕ್ಸ್ಪ್ರೆಷನ್ ಇತ್ತನದೆ ದ್ಯಾಟ್ ವಾಸ್ ರಿಯಾಲಿಟಿ ಎಂಜ ಕೊರ್ಪ ಅಂಚನೆ ಇತ್ತನು ಪಣ ರಿಯಲ್ ಒಂಜಿ ಫೀಲ್ ಮಾಡ್ತದೆ ಐನ ಉಲೈದೆತ್ತೊಂದು ಕೊರ್ಪುನ ಅಂಚೆ ಇತ್ತನು ಓ ಅದು ಪೋವು 7:30 ತುಟ್ಟಿ ಎಕ್ಸ್ಪೀರಿಯನ್ಸ್ ರಾತ್ ನ್ಯಾಚುರಲ್ ಬರ್ಪುಂಡು ಅವೇಂಚ ವೇದಗ್ಲನ್ ತೂದ ಇತ್ತ ಬಂದು ಅಮ್ಮ ಟೂಪೆ ಟಿವಿ ಎನಿವೇಸ್ ಎನ್ನ ದಾಲೆ ಜಾನ್ ಹೊಕ್ಕಿನ ಮಾತ್ರ ಆರೆ ಕೊಲಿಕೆ ತಿಕ್ಕೊಂಡು ನಿಮಗ. ಎನಿವೇಸ್ ಜೋಕ್ಸ್ ಅಪಾರ್ಟ್, ಇಟ್ ವಾಸ್ ರಿಯಲಿ ನೈಸ್ ಆ್ಯಂಡ್ ನಿಕ್ಲು ದುಂಬೆ ಡ್ಯಾನ್ಸರ್ಸ್ ಆದ ಒಂದೇ ಕಾಲೇಜಿಗೆ ಪೋಯ್ನ ಅದು ಕಾಲೇಜಿಗೆ ಪೋಯ್ಬೇಕು ಒಂಜಿ ಟೀಮ್ ಆಯ್ನ ಕಾಲೇಜ್ ಪೋಯ್ಬೇಕು ಒಂಜಿ ಟೀಮ್ ಆಯ್ನ ಅಂದೆ ಮಾತೆಲ್ಲ ಪರ್ಫೆಕ್ಟ್ ಡ್ಯಾನ್ಸರ್ಸ್ನಾಗ ಉಳ್ಳಾರಂತ ಪಂಡರು. ಬಟ್ ಎನಿವೇಸ್ ನಾನು ಅದು ರೆಡ್ ಪರ್ಫಾರ್ಮೆನ್ಸ್ ಕೊರ್ಪ್ಲಕ್ಕೆ ಅವ್ರು ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಅರೆ ಕೊರ್ಲೆಗೆ. ಎಸ್ ಓಕೆ, ಈತ ಒಂಜಿ ಕೆಲವು ಡೈಲಾಗ್ ಬಂತಾರೆ ಇರು ಆಯ್ತು ಒಂಜಿ ಡೈಲಾಗ್ ಬಂದೋಡು ಅವೇ ಸ್ವ್ಯಾಗಡ್ ಓಪನ್ ಪಾರೆ ಮಿತ್ರ ಚೇಡ್ ಓಕೆ ರೆಡಿ ಇರೇನೇದಾಯ ಕುಲ್ಲ ನೀರು ಒಂದು ಸೈಜ್ ಐ ಮೀನ್ KG ಕಮ್ಮಿ ಇಲ್ಲರ್ನ ಕೇಂದೆಲ್ಲ ಪನ್ಲ ನೆನ್ಬಿಡು. ಓಕೆ ರೆಡಿ ರೆಡಿ ಅದೇ ರೆಡಿ ಮಾತಿರ್ಲ. ಓಕೆ 3, 2, 1 ಆ್ಯಂಡ್ ದ ವಿ ಗೋ. ಈ ದುನಿಯಾದಲ್ಲಿ 3 ರೀತಿ ಗಂಡಸಿರ್ತಾರೆ. ರೂಲ್ನ ಫಾಲೋ ಮಾಡೋರು, ರೂಲ್ನ ಬ್ರೇಕ್ ಮಾಡೋರು, ಮೂರನೇವರು ನಂತರ ರೂಲ್ ಮಾಡೋರು. ಫ್ಯಾಂಟಾಸ್ಟಿಕ್ ಯಾರ್, ಫ್ಯಾಂಟಾಸ್ಟಿಕ್, ಸೂಪರ್. ಇಟ್ಸ್ ಅ ಬ್ಯೂಟಿಫುಲ್ ಟೀಮ್ ಅಂತ ಬರೋಲಿ ಆ್ಯಂಡ್ ಓವರ್ ಆಲ್ ಸರ್ ಪನ್ಲೇಕನೆ ಅಕ್ಲಿಗೆ ಅವು ಮಾತ್ರ ಇಂಪಾರ್ಟೆಂಟ್ ಆಗ್ಬಿಟ್ಟು ಡ್ಯಾನ್ಸ್ ಮಲ್ಪುನ ಅವು ಒಂದು ಮಾತ್ರ ಟೆಕ್ನಿಕಲಿ. ಬಟ್ ನಂಗೆ ಆ್ಯಸ್ ಅ ವೀವರ್ ಎಂಟರ್ಟೈನ್ಮೆಂಟ್ ಈಸ್ ಇಂಪಾರ್ಟೆಂಟ್. ಸೊ ಅವು ಫುಲ್ ಆನ್ ನಮ್ಮ ವೀವರ್ಸ್ನಾಗ್ಲಿ ತಿಕ್ಕಿದ್ರಿಂದ ಏನೊಂದಿಲ್ಲ. ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ನೆಕ್ಸ್ಟ್ ರೌಂಡ್ಗೆ ಏರ್ ನಿಕ್ಲನ ಕೊರಿಯೋಗ್ರಾಫರ್ ಏರ್ ಪರೇಶ್ ಆಲಿಯಾನ್. ಓ ಪರೇಶ
ಓಕೆ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಅದು ಆರು ಬಂಡು ವೇಟಿಂಗ್ ಅಂಚೆ ಲೆಪ್ಪರ ಆಪಣ ನೀನು ಎಂಡಕ್ಕೆ ನೋಡಿ ಇದು ಏನು ಲೆಪ್ಪನೆ ಲೆಪ್ಪಲೆ ಲೆಪ್ಪಲೆ ಅದು ಈದ್ ಮಂತ್ ಆಯ್ವಾಗ ಲೆತ್ತಿದ್ದೀನಿ ಪ್ಲೀಸ್. ಎಸ್ ಅವ್ರು ಪರೇಶ್ ಟ್ರಾವೆಲ್ ಲೆಕ್ಕ ತೆಲ್ತೊಂದು ಬೇರೆ ಬಟ್ ಅವ್ರನ್ನ ಒಳ್ಳೆ ಡ್ಯಾನ್ಸ್ದ ಇದು ಮಾತ್ರ ಟ್ಯಾಲೆಂಟ್ ಉಂಡು ಅಂತ ನಂಗೆ ತುಂಬ ಗೊತ್ತುಂಟು ಬಟ್ ಸ್ಟಿಲ್ ಕೂಡ ಪ್ರೂವ್ ಆಂಡ್ ಎಸ್ ಆರೆ ಕೊರ್ಲೆ ಮೈ ಕೊರ್ಲೆ. ಸೊ ಪರೇಶ್ ಪಲ್ಲೆ ಇರು ಏತೆ ಪಣ್ಣು ಕ್ರಿಕೆಟ್ ಕೋಚ್ನ ಕ್ಲಬ್ ಬೇರೆ ಆಗ್ಲಿ ಏತೆ ಪಣ್ಣಿನ ಬಗ ವಿಕೆಟ್ ಬಾಯ್ ಬೇಕಾದ ಆಲ ಬರ ಜಗ್ ಗೊಬ್ಬನ ಬೇತಾಗ್ಲಿ ಬಟ್ ಈದ್ ಕೋಚಿಂಗ್ ಅವ್ರನ್ನೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಮೊಗ್ಲೆ. ಸೊ ಈ ತಡ್ಡೆ ಕಮೆಂಟ್ ಮಾಡ್ತಿಕ್ನಾಗ ಎಂಚ ಖುಷಿ ಆಗ್ಲಿ ಮಸ್ತ್ ಖುಷಿ ಆದಿತ್ತು. ಫಸ್ಟ್ ಖುಷಿ ಒಂದುಂಡು ದಯಪಂಡ ಫಸ್ಟ್ ರೌಂಡ್ಗೆ ಆನಗನೆ ಎಂದಿತ್ತೆ ನಮ್ಮ ಕಮೆಂಟ್ ಬಂದಾಗನೆ ಎಂಕ್ ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ಗೆ ಆನಾಗ ಟಾಪ್ ಪರ್ಫಾರ್ಮೆನ್ಸ್ ಕೋರ್ ದಯಪನಗ ಅವು ದಾದ ಪಂದಿತ್ತೆ ಲಾಸ್ಟ್ ಟೈಮ್ ಐಟು ಬೆಟರ್ ಮನ್ಪೊಡೆ ಬಂದು ಡಿಸೈಡ್ ಮಂತದ್ದು ಕೊರಿಯೋಗ್ರಾಫ್ ಸ್ಟಾರ್ಟ್ ಬಂದಿನಿ ಅವು ಅಂಚೆನೆ ಬರ್ತದೆ ಮಾತ್ರ ಒಂಜಿ ಮಿಸ್ ಆಂಡ್ ಅವು ಚೂರು ಬೇಜಾರ ಒಂಜಿ ಗೋಲ್ಡನ್ ಬಜರ್ ಕಾತೊಂದಿತ್ತೆ ನನ್ನ ಕೈ ಇಂಚ ಓದಿದ್ದು ಒಂಚೂರು ಬಿರೋದು ನಾನು ಬರ್ಪುಣು ಬಂದು ಮಸ್ತ್ ಎಕ್ಸ್ಪೆಕ್ಟೇಷನ್ ಇತ್ತೆ ಇನ್ನೇ ಬರ್ತನ ಕೂಡ ನೆಕ್ಸ್ಟ್ ದಾಲ ಪೂಜೆ. ಸೊ ಎಲ್ಲ ಅಟ್ಲೀಸ್ಟ್ ಲೈಕ್ ಟ್ರೈ ಮಲ್ಪರ್ನಿಕ್ಲ ವಿಶ್ ಯು ಆಲ್ ದಿ ಬೆಸ್ಟ್ ಎಡಾಡ್ ಆ್ಯಂಡ್ ಏಳರದ್ದು ಪಕ್ಕ ಮತ್ತೆ ಒಂಚೂರು ಪ್ರಾಕ್ಟೀಸ್ ಕಮ್ಮಿ ಇದಿಲ್ಲ ಮಕ್ಳಿಗೆ. ವಿಶ್ ಯು ಆಲ್ ದಿ ಬೆಸ್ಟ್. ಯಾನು ಒಂದು ಪಂಡ್ರೆಡ್ಲ ಒಂದು ಪರೇಶನ್ ಯಾನ್ ಈತಿಲ್ಲ ಇಲ್ಲೇ ಬಾಲಿಡ್ದಿಂಚಿ ಅಂತ ತಗೊಂದಿಲ್ಲ ఆయన గ్రోత్ ఎడ్డ లెవెల్ టు పోందుండు. కీప్ అప్. గాడ్ బ్లెస్ యూ. ಎಸ್ ಥ್ಯಾಂಕ್ ಯು ಸೋ ಮಚ್ ಪರೇಶ್. ಇರೆಗ್ಲ ಆಲ್ ದಿ ಬೆಸ್ಟ್. ಎಲ್ಲಿ ಒಪ್ಪನಾಗ ಡೆಫಿನೆಟ್ಲಿ ಗಡ್ಡ ಮಾತು ಇಜ್ಜಂದು ಉಪ್ಪು ಬಟ್ ಇದು ಗಡ್ಡ ಬಾತಿದ್ದು ಎಡೆ ಶೋಕ್ಲ ತೋಜೋರಿ ಇದೆ. ವಿಶ್ ಯು ಆಲ್ ದಿ ಬೆಸ್ಟ್ ಎಡೆ ಆಡ್ ಆ್ಯಂಡ್ ಆಯ್ನದು ಬೇಗ ನೆಕ್ಸ್ಟ್ ರೌಂಡ್ ನನ್ನದು ಎಡ್ಡೆ ಪರ್ಫಾರ್ಮೆನ್ಸ್ ಕೊಡಲಿ. ಥ್ಯಾಂಕ್ ಯು ಸೋ ಮಚ್. 7ವರೆಗೆ ತುಟಿ ಒಣಗುತ್ತೆ ಏನು ಮಾಡೋಣ. ಇವಾಗ 7ವರೆ ಆಗದೆ ಇದ್ರೂ ತುಟಿ ಒಣಗ್ತಾ ಇದೆ ಬಟ್ ಅದಕ್ಕಲ್ಲ, ನೀರು ಕುಡಿಯೋದಕ್ಕೆ, ಇಲ್ಲ ಅಂತಂದರೆ ಕಾಫಿ ಕುಡಿಯೋದಕ್ಕೆ. ಸೊ ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಟೇಕ್ ಅ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. ವಿರಾಮದ ನಂತರ ನಿಮ್ಮೆಲ್ಲರ ಪ್ರೀತಿಯ ಕಾರ್ಯಕ್ರಮ ದ್ಯಾಟ್ ಈಸ್ ನಮ್ಮ ಟಿವಿ ಪ್ರೆಸೆನ್ಸ್ ಯಮುನಾ ಆಶಾ ಸಿಟಿ ಡ್ಯಾನ್ಸ್ ವಾರಿಯರ್ ಸೀಸನ್ 2 ಪವರ್ಡ್ ಬೈ ಅಮೃತ್ ನೋನಿ ಆ್ಯಂಡ್ ನಿಪಾನ್ ಪೇಂಟ್ಸ್. ಸೊ ಇವಾಗ ಇನ್ನೊಂದು ಪರ್ಫಾರ್ಮೆನ್ಸ್ ನಿಮಗೋಸ್ಕರ ಕಾಯ್ತಾ ಇದೆ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾಕೆಂತಂದರೆ ಒಂದರ ನಂತರ ಇನ್ನೊಂದು ಜಬರ್ದಸ್ತ್ ಆಗಿರೋವಂಥ ಟೀಮ್ಸ್ ಎಂಟ್ರಿ ಕೊಡ್ತಾನೇ ಇದೆ. ಸೊ ಶಿವಮ್ ಡ್ಯಾನ್ಸ್ ಅಕಾಡೆಮಿ ಫ್ರಮ್ ಚಿಕ್ಕಮಗಳೂರು. ಸೊ ಜೋರಾಗಿರುವಂಥ ಚಪ್ಪಾಳೆ ಕೊಡಿ ಆ್ಯಂಡ್ ಪ್ಲೀಸ್ ವೆಲ್ಕಮ್ ದಮ್. कुछ अंदिदे ಈ ಹೃದಯ कुछ कुछ अंदिदे कुछ अंतिदे ಈ ಹೃದಯ कुछ कुछ अंतिदे ಪ್ರೀತಿಸುವೆನು ನಾನೀಗ ಭಯವಾಗಿದೆ ನನಗೀಗ ಬರಬೇಡ ಹೋಗು ರಾಕ್ಷಸರೆಲ್ಲರೂ ನಿಂಗೆ ಕಾವಲಿದ್ದರು, ನಿನ್ನಾಡೆ ಬರುವೆ ನನ್ನ ಪ್ರಾಣ ಹೋದರು. कुछ अंदिदे ಈ ಹೃದಯ कुछ अंदिदे कुछ अंदिदे ಈ ಹೃದಯ कुछ अंदिदे ಕಡಲಾಚೆ ನಿನ್ನ ಕೂಡಿ ಇಟ್ಟರೂನು कुछ अंदिदे कुछ अंदिदे ಆ ಬಿರುಗಾಳಿ ಬಿಡದೆ ನಿನ್ನನ್ನು ಸುತ್ತಿ ಬಚ್ಚಿಟ್ಟರೂನು कुछ अंदिदे
ಆದರೂ ಬರುವೆ. ಲಾಗಿ ಲಾಗಿರೆ ಲಾಗಿರೆ ಲಾಗಿ 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 ಬರಬೇಡ ನೀನು, ಕೈ ಮುಗಿವೆ ಬೇಡಯ್ಯ, ತಲೆ ಬಾಗುವೆ ಕ್ಷಮಿಸಯ್ಯ, ಬರಬೇಡ ನೀನು. ಕುಚ್ ಅಂದಿದೆ ಈ ಹೃದಯ, ಕುಚ್ ಕುಚ್ ಅಂದಿದೆ, ಕುಚ್ ಕುಚ್ ಅಂದಿದೆ, ಕುಚ್ ಕುಚ್ ಅಂದಿದೆ. ಮರು ಜನ್ಮವ ಪಡೆದು ನೀ ಹುಟ್ಟಿ ಬಂದರೂ ಬರುವೆ. ಲಾಗಿ ಲಾಗಿರೆ ಲಾಗಿರೆ ಲಾಗಿ 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 ಬರಬೇಡ ನೀನು, ಯಾಕಾದರೂ ಬರುತ್ತೀಯೋ, ಪ್ರೀತಿನ ತರುತ್ತೀಯೋ, ಬರಬೇಡ ಹೋಗೋ. ಕುಚ್ ಕುಚ್ ಕುಚ್. ವಾವ್. ಇಟ್ಸ್ ಅ ಕಾಂಬಿನೇಷನ್ ಆಫ್ ಟೂ ಜನರೇಷನ್ ಅಂತ ಹೇಳ್ಬೋದು. ಮಕ್ಕಳು ದೊಡ್ಡವರು ಇಬ್ಬರು ಸೇರ್ಕೊಂಡು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರ ಅನ್ನೋ ಅಂಥದ್ದು ನನ್ನ ನಂಬಿಕೆ. ಒಬ್ಬ ವೀವರ್ ಆಗಿ ಹೇಳ್ತಾರೋ ಅಂಥದ್ದು. ಆ್ಯಂಡ್ ಎಲ್ಲರೂ ಚಿಕ್ಕಮಗಳೂರು ನಾನು. ಓಕೆ, ಸೊ ಏನು ಅಂದರೆ ಎಲ್ಲರೂ ಒಂದೇ ಟೀಮ ಹೇಗೆ? ಓಕೆ, ಎಸ್. ಏನು ನಿಮ್ಮ ಹೆಸರು? ಮೈಕ್ ಕೊಡಿ ಅವ್ರಿಗೆ. ಎಂತ ಹೆಸರೆಂತ? ಸಾತ್ವಿಕ್. ಏನು ಕಲಿಯೋದು ನೀವು? ಅಂದರೆ ಸ್ಕೂಲ್ಗೆಲ್ಲ ಹೋಗಲ್ವಾ? ಹೋಗ್ತೀರಾ? ಅದೇ ಎಷ್ಟನೇ ಕ್ಲಾಸು ಅಂತ? ಸೆಕೆಂಡ್ ಸ್ಟ್ಯಾಂಡರ್ಡ್. ಡ್ಯಾನ್ಸ್ ಎಲ್ಲ ಯಾಕೆ ಇಷ್ಟ ನಿಮಗೆ? ಅಲ್ಲ, ಡ್ಯಾನ್ಸ್ ಮಾಡೋದು ಯಾಕೆ ಇಷ್ಟ ಅಂತ? ನಿಮ್ಮ ಪ್ಯಾಷನಾ? ಫ್ಯಾಂಟಾಸ್ಟಿಕ್. ಪ್ಯಾಷನ್ ಅಂದಮೇಲೆ ನಾವು ಮಾತಾಡೋಂಗೆ ಇಲ್ಲ. ಎನಿವೇಸ್, ವಿಶ್ ಯು ಆಲ್ ದಿ ಬೆಸ್ಟ್. ಓಹ್, ಎನಿವೇಸ್ ಡೈರೆಕ್ಟ್ಲಿ ಕಮೆಂಟ್ ಕೇಳೋಣ, ಆಮೇಲೆ ಮಾತಾಡೋಣ. ಓಕೆ, ಸೂರಜ್ ಅವ್ರು ಮತ್ತೆ ಮಾತಾಡಿ, ಅನ್ವಿತ್ ಅವ್ರು ಮಾತಾಡಿ ಪ್ಲೀಸ್. ಹಾಯ್ ಎಲ್ಲರಿಗೂ. ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಕಿಸ್ಸಿಂದ ಸ್ಟಾರ್ಟ್ ಮಾಡಲಾ, ಲಿಫ್ಟಿಂದ ಸ್ಟಾರ್ಟ್ ಮಾಡಲಾ, ಅಥವಾ ಫಾಲಿಂದ ಸ್ಟಾರ್ಟ್ ಮಾಡಲಾ, ಅಥವಾ ಸಾಂಗಿಂದ ಸ್ಟಾರ್ಟ್ ಮಾಡಲಾ, ಅಥವಾ ನಿಮ್ಮ ಎಕ್ಸ್ಪ್ರೆಷನಿಂದ ಸ್ಟಾರ್ಟ್ ಮಾಡಲಾ? ಥ್ಯಾಂಕ್ ಯು ಫಾರ್ ದ ಕೌಂಟರ್. ನಿಮ್ಮ ಹೆಸರೇನಂದ್ರಿ? ಸಾತ್ವಿಕ್. ಗೋಲ್ಡನ್ ಬಜಾರ್ ವಾಪಸ್ ತಗೊಳ್ಳಾ? ಬೇಡ. ನಿಮ್ಮಿಷ್ಟ ಮೇಡಮ್. ಇವಾಗ ಹೇಳಿ ನಿಮ್ಮಿಷ್ಟ ಅಂತ. ಅಲ್ಲ, ನೀವು ಹಿಂಗೆ ಹೇಳಿ, ವಾಪಸ್ ತಗೊಳ್ಳಿ, ಬಟ್ ಇದನ್ನ ಗುಡಿಸಿ ತಿರ್ಗಾ ಅದ್ರ ಒಳಗಡೆ ಹಾಕಿ ಅಂತ. ಪ್ಲೀಸ್, ಸಾರಿ. ಓಕೆ, ಫಸ್ಟ್ ಆ್ಯಂಡ್ ಫಾರ್ ದ ಮೋಸ್ಟ್ ಸಾಂಗ್, ಇಟ್ಸ್ ಮೈ ಫೇವ್ರೆಟ್ ಸಾಂಗ್ ಬರ್ತಿದ್ದಂಗೆ ನಾನು ಫುಲ್ ಹಿಂಗೆ ಅಲರ್ಟಾಗಿ ಹಿಂಗೆ ಕುತ್ಕೊಂಡ್ಬಿಟ್ಟೆ. ದೀಸ್ ಬೋತ್ ಲೈಕ್ ಏನಾಯಿತು, ನಂಗೆ ತುಂಬ ಇಷ್ಟ ಅಂತಂದೆ. ಆಮೇಲೆ ನೋಡ್ತೀನಿ ಸಾಂಗಲ್ಲಿ ಕಳೆದೋಗಿಲ್ಲ ನಾನು, ನಿಮ್ಮ ಡ್ಯಾನ್ಸಲ್ಲಿ ಕಳೆದೋಗ್ಬಿಟ್ಟೆ. ಇಟ್ ವಾಸ್ ವೆರಿ ನೈಸ್, ಆನ್ ಪಾಯಿಂಟ್, ಆನ್ ಮಾರ್ಕ್. ಲೈಕ್ ಏನು ಹೇಳಲಿ ನಾನು, ಸೂಪರ್ ಡೂಪರ್, ಎಕ್ಸಲೆಂಟ್, ಅಮೇಝಿಂಗ್, ಲವ್ಲಿ, ಅಲರ್ಟ್, ಫುಲ್ ಅಲರ್ಟ್ ಆಗಿದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ಯು ಗೈಸ್ ಡಿಸರ್ವ್ ದ ಗೋಲ್ಡನ್ ಬಜರ್. ನಿಮ್ಮ ಎಕ್ಸ್ಪ್ರೆಷನ್ಸ್ ಮಾತ್ರ, ನಿಮ್ಮ ಹೆಸರೇನಮ್ಮ? ನಿತ್ಯ. ನಿಮ್ಮ ಎಕ್ಸ್ಪ್ರೆಷನ್ಸ್ ಎಷ್ಟನೇ ಕ್ಲಾಸು? ಫೋರ್ತ್ ನಂತರ ಎಕ್ಸ್ಪ್ರೆಷನ್ಸ್ ಕಾಣಿಸ್ಲಿಲ್ಲ, ಅದು ತುಂಬ ಚೆನ್ನಾಗಿತ್ತು. ಅದೊಂದು ಕ್ಯೂಟಾಗಿ ಇಲ್ಲಿ ಅವ್ರ ಹಿಂದ್ಗಡೆ ಕಾಣಿಸಿದಾಗ ಏನೋ ಹಿಂಗೆ ಮಾಡಿದ್ರಿ, ಆಮೇಲೆ ಒಂದು ಪಪ್ಪಿ ಕೊಟ್ಟಾಗ ಏನೋ ಒಂದು ಎಕ್ಸ್ಪ್ರೆಷನ್ ಬಂತು. ಸೊ ಡೆಫಿನೆಟ್ಲಿ ಅನ್ ಎಕ್ಸ್ಪ್ರೆಷನ್ ಕ್ವೀನ್. ಆ್ಯಂಡ್ ನೀವೆಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಅವರಿಗೆ. ಐ ಆಮ್ ಬ್ಲೆಸ್ಡ್ ಟು ಬಿ ಹಿಯರ್. ರೂಪೇಶ್ ಅವರು ನಿಮ್ಮ ಆನ್ಸರ್ ಸಿಕ್ತು. ಐ ಆಮ್ ಬ್ಲೆಸ್ಡ್ ಟು ಬಿ ಹಿಯರ್ ಟು ಸಿ ದರ್ ಪರ್ಫಾರ್ಮೆನ್ಸಸ್. ಆ್ಯಂಡ್ ಆ ಎಲ್ಲ ಲಿಫ್ಟ್ಸು ಎಷ್ಟು ಕಷ್ಟ ನಂಗೆ ಚೆನ್ನಾಗಿ ಗೊತ್ತು. ನಾನು ಮಾಡಿ ಹೊಡ್ಸ್ಕೊಂಡಿದ್ದೀನಿ ಕೂಡ. ಅಂದರೆ
ನನ್ನ ಚೀಕ್ ಬೋನಿಗೆ ಹರ್ಟ್ ಆಗಿತ್ತು ಒಂದು ಲಿಫ್ಟ್ ಮಾಡಬೇಕಾದ್ರೆ. ಸೊ ಐ ಡೆಫಿನೆಟ್ಲಿ ನೋ ದ ಕಷ್ಟ ಆಫ್ ದ ಲಿಫ್ಟ್ಸ್. ಆದರೆ ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಅಂದರೆ ತುಂಬ. ಲವ್ಡ್ ಇಟ್. ಥ್ಯಾಂಕ್ ಯು. ನೋಡಿ ಅವ್ರು ಇಷ್ಟೊಂದು ಒಳ್ಳೆ ಕಮೆಂಟ್ ಕೊಟ್ಟರು. ಹೇಗೆ ಅನ್ನಿಸ್ತು ನಿಮಗೆ ಮೇಡಮ್? ಮೇಡಮ್ ನಮಗೊಂದು ರಿಕ್ವೆಸ್ಟ್ ಇದೆ. ಈಗಲೇನಾ ಇನ್ನಿಬ್ಬರದ್ದು ಕಮೆಂಟ್ ಇದೆ, ಅದಾದ್ಮೇಲೆನಾ? ಕಮೆಂಟ್ ಆದ್ಮೇಲೆ. ಹಂಗೆ ಇರಲಿ ಆಯ್ತಾ? ಓಕೆ. ಸೊ ಕಿಶೋರ್ ಸರ್ ಪ್ಲೀಸ್. ಯಾರು ನಿಮ್ಮ ಕೊರಿಯೋಗ್ರಾಫರ್ ಯಾರು? ಎಲ್ಲಿದ್ದಾರೆ? ಶರತ್ ಮಾಸ್ಟರ್. ಎಲ್ಲಿದ್ದಾರೆ? ಶರತ್ ಪ್ಲೀಸ್ ಮಾಸ್ಟರ್ ಕಮ್ and ಶಶಿ ಮಾಸ್ಟರ್. ನಿಮ್ಮ ಹೆಸರು? ಶರತ್ ಸರ್. ಶರತ್. ಶರತ್, ಏನಿದು ಆ್ಯಕ್ಚುಲಿ ಹೇಗೆ ಇದು ಕ್ರಿಯೇಟ್ ಮಾಡಿದೆ? ಡ್ರಾಯಿಂಗ್ ಹೇಗಿತ್ತು ಇದು? ಆಕ್ಚುಲಿ ಇದು ಮೂವಿನಲ್ಲಿ ಸೇಮ್ ಕೂಡ ಮಾಡಿದ್ದಾರೆ ಓಕೆ. ನಾನು ಅದನ್ನ ಮಕ್ಕಳ ಹತ್ರ ಮಾಡಿಸೋಣ ಅಂತ ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಮಾಡಿಸ್ತೀನಿ ಅಷ್ಟೇ. ಏನು ಕೊರಿಯೋಗ್ರಾಫರ್ ಸೀರಿಯಸ್ಲಿ ತುಂಬ ಒಂದು ಕ್ರಿಯೇಟಿವ್ ಆಗಿ ನೀವು ಮಾಡಿದ್ದೀರಾ. ಓಕೆ, ಅದಕ್ಕೋಸ್ಕರ ಆ ಮಕ್ಕಳು, ಆ ಡಾನ್ಸರ್ಸು, ಅವ್ರದ್ದೊಂದು ಬ್ಯಾಕಪ್, ಒಂದು ಪ್ರಾಪ್ ಆಗಲಿ, ನಿಮ್ಮದು ಒಬ್ರು ಪ್ರಾಪ್ ಇದೆ, ಅದು ಬಿತ್ತಲ್ಲಿ. ಹಾಂ ಸರ್, ಹೌದು. ಅದನ್ನು ಸಹ ಗೊತ್ತಾಗದಾಗೆ ಕರ್ಕೊಂಡದ್ದು, ದಟ್ ಈಸ್ ಕಾಲ್ಡ್ ಡಾನ್ಸರ್ ಮ್ಯಾನ್. ಸೀರಿಯಸ್ಲಿ ಗೊತ್ತಾಯ್ತಾ? ಯಾಕೆಂದರೆ ಒಂದು ಪ್ರಾಪರ್ಟಿ ಎಲ್ಲದು ಬಿದ್ದರೆ ಅದನ್ನು ನಾವು ಗೊತ್ತಾಗೋದಾಗೆ ನಾವು ತಗೊಂಡೋಗ್ಬೇಕು. ದಟ್ ಈಸ್ ಕಾಲ್ಡ್ ಡಾನ್ಸಸ್. ಸೊ ಆ ಪೊಟೆನ್ಷಿಯಲಿ ನಿಮ್ಮ ಹತ್ರ ಇದೆ. ಸೊ ನೀವು ಸಾತ್ವಿಕ್, ಯು ಆರ್ ಅ ಫ್ಯೂಚರ್ ಸೂಪರ್ ಸ್ಟಾರ್ ಮ್ಯಾನ್. ಓಕೆ, ನೀವೆಲ್ಲರೂ ಇದೇ ವರ್ಕೌಟ್ ಮಾಡಿ, ಹಾರ್ಡ್ ವರ್ಕ್ ಇರಲಿ, ಇದು ನಿಮ್ಮನ್ನೆಲ್ಲೋ ಕೊಂಡೋಗುತ್ತದೆ. ನಿಮ್ಮ ಈ ಶಿವಮ್ ಡಾನ್ಸ್ ಏನೋ ಇದು ಸ್ಕೂಲ್ ಆಫ್ ಡಾನ್ಸ್ ಎಲ್ಲೋ ಹೋಗ್ತದೆ. ಆ್ಯಂಡ್ ಗಾಡ್ ಬ್ಲೆಸ್ ಯು ಬೋತ್. ಎಲ್ರಿಗೂ ಒಳ್ಳೇದಾಗಲಿ. ಗುಡ್ ಲಕ್. ಥ್ಯಾಂಕ್ ಯು. ಡ್ಯಾನ್ಸ್ ಇವ್ರು ಕಳಿಸಿರೋದು, ಬಟ್ ಈ ಬೊಬ್ಬೆ ಹಾಕೋದಕ್ಕೆ ಯಾರು ಕಳಿಸಿರೋದು ನಿಮಗೆ? ಆ್ಯಂಡ್ ಪ್ಲೀಸ್ ಸೂರಜ್ ಸರ್. ಶಿವಮ್ ಸ್ಕೂಲ್ ಆಫ್ ಡಾನ್ಸ್ ಆಡಿಷನಲ್ಲಿ ನೋಡಿದೆ, ತುಂಬ ಬ್ಯಾಂಗ್ ಆನ್ ಪರ್ಫಾರ್ಮೆನ್ಸ್ ಇತ್ತು. ಇವತ್ತು ಅದಕ್ಕಿಂತಲೂ ಮೀರಿ ಒಂದು ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ, ಸೂಪರ್ಬ್. ಆ್ಯಂಡ್ ನಾವು ಹೇಳ್ತೀವಿ ಸಿನಿಮ್ಯಾಟಿಕ್ ಕೊರಿಯೋಗ್ರಫಿ ಅಂತ, ಇದು ಆ್ಯಕ್ಚುಲಿ ಸಿನಿಮ್ಯಾಟಿಕ್ ಕೊರಿಯೋಗ್ರಫಿ. ಇದರಲ್ಲಿ ಒಂದು ಸ್ಟೋರಿ ಇತ್ತು, ಒಂದು ಕಾನ್ಸೆಪ್ಟ್, ಒಂದು ವಿಲನ್, ಒಂದು ಹೀರೋ, ಹೀರೋಯಿನ್. ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ಇನ್ ಲವ್ ವಿತ್ ಯುವರ್ ಹೀರೋಯಿನ್ ನಿತ್ಯ. ಐ ಲವ್ ಯು. ಸೂಪರ್ಬ್ ಎಕ್ಸ್ಪ್ರೆಷನ್ಸ್. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಒಳ್ಳೆ ಎಫರ್ಟ್. ಆ್ಯಂಡ್ ತುಂಬ ಡಿಫಿಕಲ್ಟ್ ಸ್ಟೆಪ್ಸ್ನ ಸಾತ್ವಿಕ್ ತುಂಬ ಈಸಿಯಾಗಿ ಮಾಡಿದ್ದಾನೆ. ವೆರಿ ಗುಡ್ ಸಾತ್ವಿಕ್, ವೆರಿ ಗುಡ್. ಅಂದರೆ ಅದು ಎಷ್ಟು ಡಿಫಿಕಲ್ಟ್ ಇದೆ ಅದನ್ನು ಅಷ್ಟೇ ಸ್ಮೂತಾಗಿ ನೀನು ಮಾಡಿದ್ಯಾ. ವೆರಿ ಗುಡ್. ಆ್ಯಂಡ್ ದ ಓವರ್ ಆಲ್ ಟೀಮ್, ಹೋಲ್ ಟೀಮ್ ಪ್ಲೇಸ್ಮೆಂಟ್ ಆಗಲಿ ಅಥವಾ ಇಡೀ ಅವಳನ್ನಾಗಲಿ ಅಥವಾ ಸಾತ್ವಿಕನ್ನು ಹ್ಯಾಂಡಲ್ ಮಾಡಿರೋ ಹಿಂದ್ಗಡೆ ಎಲ್ಲ ಬಾಯ್ಸ್, ದೇ ವರ್ ದ ಸ್ಟ್ರೆಂತ್ ಆಫ್ ಯುವರ್ ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ. ಅವರಿಲ್ಲದಿದ್ದರೆ ಇವರ ಲಿಫ್ಟ್ಸ್ ಆಗಲಿ ಯಾವುದೂ ಅಷ್ಟು ಪರ್ಫೆಕ್ಟ್ ಆಗ್ತಿರಲಿಲ್ಲ. ಸೊ ಓವರ್ ಆಲ್ ಇಟ್ಸ್ ಎ ಟೀಮ್ ವರ್ಕ್ ಆ್ಯಂಡ್ ದಿಸ್ ಈಸ್ ವಾಟ್ ಐ ಕಾಲ್ ಅನ್ ಔಟ್ಸ್ಟ್ಯಾಂಡಿಂಗ್ ಕೋರ್ ಲೆವೆಲ್ ಪರ್ಫಾರ್ಮೆನ್ಸಸ್. ಓಕೆ, ಇರೋದೆಲ್ಲ ಕೊಟ್ಟಾಯಿತು. ಅಂದರೆ ಅದು ಬಜರು ಒತ್ತಿದ್ರು, ಅವ್ರ ಕಮೆಂಟು ಅಂದರೆ ಕೋರ್ ಲೆವೆಲೆಲ್ಲ ಆ ಥರ ಕೊಡಲ್ಲ, ಕೋರ್ ಇದ್ರಷ್ಟೇ ಕೊಡೋದು. ಇನ್ನು ಉಳಿದಿರೋದು ಅವ್ರು ತಿನ್ನೋಕ್ಕಿಟ್ಟಿರೋ ಬಿಸ್ಕೆಟ್ ಎಲ್ಲ ಅಷ್ಟೇ, ಅದು ಕೊಡ್ತಾರೆ ಬೇಕಾದರೆ. ಸೊ ಎನಿವೇಸ್ ತುಂಬ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಡ್ಯಾನ್ಸ್ಗಿಂತನೂ, ಡ್ಯಾನ್ಸ್ ಎಲ್ಲರೂ ಮಾಡ್ತಾರೆ, ಬಟ್ ಡ್ಯಾನ್ಸ್ಗಿಂತನೂ ಎಲ್ಲ ಪಾಸಿಟಿವ್ ಕಮೆಂಟ್ಗೆ ಒಂದು ಬೊಬ್ಬೆ ಆಗ್ತಿರಲ್ವ ಅಂತ, ಅದು ಸೂಪರ್ ಆಯ್ತು ನನಗೆ. ಸೊ ನಾನು 3 to 1 ಅಂತೀನಿ, ಎಲ್ಲ ಬೊಬ್ಬೆ ಹಾಕ್ಬೇಕು ಇವಾಗ ಹಂಗೆ. ಓಕೆ, 3, 2, 1 ದರ್ಗೋ. ಓಕೆ, ನೀವು ಇದೆಲ್ಲ ರೆಡಿ ಮಾಡ್ಕೊಂಡು ಇಟ್ಟಿರ್ತೀರಾ ಅಂದರೆ ನಿಮಗೆ ಕನ್ಫರ್ಮ್ ಇದೆ ಒಳ್ಳೆ ಕಮೆಂಟ್ ಬರುತ್ತೆ ಅಂತ. ಬಟ್ ಏನೋ ಹೇಳಿದ್ರೆ ಏನು ಬೇಕು ನಿಮಗೆ? ಅಲ್ಲ ಏನು ಹೇಳಿ, ಏನು ರಿಕ್ವೆಸ್ಟ್ ಡಿಮಾಂಡ್ ಏನೋ? ಹಾಂ, ಆವಾಗ ರಿಕ್ವೆಸ್ಟ್ ಇದೆ ಪ್ಲೀಸ್. ಹಾಂ ಹೇಳಿ, ಏನು ಬೇಕು? 3 ಜನ ಜಡ್ಜಸ್ ನಮ್ಮ ಜೊತೆ ಡ್ಯಾನ್ಸ್ ಮಾಡಬೇಕು. ನಾನು ಮಾತ್ರ ನಿನ್ನ ಜೊತೆನೇ ಮಾಡೋದು. ಅಲ್ಲ, ಏನು ಗೊತ್ತಾ, ಇಲ್ಲಿ ಡ್ಯಾನ್ಸೇ ಮಾಡಬೇಕು ಅಂತ ಇಲ್ಲ. ನೀವೀಗ ಇದೆಲ್ಲ ಬಜರು ಆಮೇಲೆ ಒಳ್ಳೆ ಕಮೆಂಟ್ ಸಿಕ್ಕಿದಲ್ಲ, ನಿಮ್ಗೆ ಏನು ಬೇಕೋ ಮಾಡಿಸ್ಬೋದು, ಗುಡಿಸ್ಬೋದು. ಅಂದರೆ ಗುಡಿಸೋಕೆ ಹೇಳ್ಬೋದು ನೀವು. ನಿಮ್ಗೆ ಏನು ಮಾಡ್ಬೇಕು ಹೇಳಿ, ಏನು ಮಾಡಬೇಕು ಅವರು? ಓಕೆ, ಗುಡಿಸ್ಲಿಕ್ಕೆ ಇರೋಲ್ಲ ಇರುತ್ತೆ. ಪಣಾಗ್ಲೇ ನೆಕ್ಸ್ಟ್ ರೌಂಡ್ ಇಟ್ಲ ಮಾರ್ಕ್ ಪುಣ್ಣಿಕ್ಲೆ ಅದೇ ಅಂಚ ಧೈರ್ಯ. ಎನಿವೇಸ್ ಪ್ಲೀಸ್ ವೆಲ್ಕಮ್ ಆಲ್ ದ ಜಡ್ಜಸ್ ಆನ್ ದಿಸ್. ಕುಚ್ ಅಂದಿದೆ ಈ ಹೃದಯ, ಕುಚ್ ಅಂದಿದೆ, ಕುಚ್ ಅಂತಿದೆ ಈ ಹೃದಯ, ಕುಚ್ ಅಂತಿದೆ. ಪ್ರೀತಿಸುವೆನು ನಾನೀಗ, ಭಯವಾಗಿದೆ ನನಗೀಗ. ರಾಕ್ಷಸರೆಲ್ಲರೂ ನಿಂಗೆ ಕಾವಲಿದ್ದರು,
ಮಚ್. ಇಟ್ ವಾಸ್ ಅನ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಓಕೆ, ಥ್ಯಾಂಕ್ಸ್ ಆ್ಯಕ್ಚುಲಿ ಹೇಳಿದ್ದು ಅದಕ್ಕೆಲ್ಲ. ಥ್ಯಾಂಕ್ಸ್ ಅಂದರೆ ಅವ್ರಿಗೆ ಪಾಪ ಅವ್ರು ಬಂದ ಮೇಲೆ ಅನ್ಕೋತಾ ಇದ್ರು ಅನ್ವಿತಾ ಜೊತೆ ಡ್ಯಾನ್ಸ್ ಮಾಡ್ಬೇಕು ಹೆಂಗಾದ್ರೂ ಮಾಡಿ ಅಂತ. ಅಲ್ಲ, ಇಲ್ಲಿ ಬಂದಿದ್ದು ಮಕ್ಕಳು ಡ್ಯಾನ್ಸ್ ಮಾಡಬೇಕು, ನೀವೇ ಮಾಡಿದ್ರೆ ಇತ್ತ ಓಲ್ ಉರಿ ನಂಗೆ ಬಟ್ ವಿಷಯ ಅನ್ನೋದು ಸರಿ. ಅದೇ ಓಲ್ ಇತ್ತ ಫೈರ್ ಬತ್ತನೆ ಹೆಂಗ್ ಮಲ್ಲದ ಅಂಜಾನಿ ಗೋಲ್ಡನ್ ಬಜರ್ ಪ್ಲೀಸ್ ಫಾರ್ ದಿಸ್. ಅಂಜಾನಿದ ಡ್ಯಾನ್ಸ್ ಮಾಡ್ಬೇಕು ಅನ್ನೋ ಬಿಡ್ಚ ಅಂತಾರ ಆತು ಹೆಂಗುಲ್ಲೆತ್ತ ರೈಟ್ ಕಿಶೋರ್ ಬಾಯ್. Anyways, Jan Bandarek already tagged them. Jan dance maltu. Olol tagunu. Anyways, wish you all the best. Anyways, thank you so much. Edane, thanks a lot. And yelli dare chota mention kai. Il banni. All the best, guys. Yeah. Superb. Yes, wish you all the best. ಒಳ್ಳೆದಾಗಲಿ. And ಮುಂದಿನ ರೌಂಡಲ್ಲಿ ಇನ್ನಷ್ಟು ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಕೊಡೋ ಥರ ಆಗಲಿ, ಆಯಿತಾ? ಥ್ಯಾಂಕ್ ಯು. ಓಕೆ, ಇಲ್ಲಿಗೆ ಇವತ್ತಿನ ಈ ಒಂದು ಎಪಿಸೋಡನ್ನು ಮುಗಿಸುವಂತಹ ಸಮಯ. ಅಯ್ಯೋ, ನನಗನ್ಸುತ್ತೆ ಇನ್ನೊಂದು ಗಂಟೆ ಎಕ್ಸ್ಟ್ರಾ ಇರ್ಬೋದಾಗಿತ್ತು, ಇನ್ನಷ್ಟು ಎಂಟರ್ಟೈನ್ಮೆಂಟ್ ಸಿಗ್ಬೋದಾಗಿತ್ತು ಅಂತ. ಬಟ್ ವಿ ಕಾಂಟ್ ಹೆಲ್ಪ್ ಇಟ್. ಯಾವುದು ಕೂಡ ಇನ್ನಷ್ಟು ಬೇಕು ಅಂತ ಅನ್ನಿಸ್ದಾಗಷ್ಟೇ ಆ ಒಂದು ವಿಚಾರಕ್ಕೆ ಮಜಾ ಇರೋವಂಥದ್ದು. ಆ್ಯಂಡ್ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀವಿ. ಬಟ್ ಬಿಫೋರ್ ದ್ಯಾಟ್, ಈ ಒಂದು ಎಪಿಸೋಡನ್ನು ಎಂಡ್ ಮಾಡೋದಕ್ಕಿಂತ ಮುಂಚೆ ಇಷ್ಟೊಂದು ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಇದ್ದರೂ ಕೂಡ ವಾರಿಯರ್ ಆಫ್ ದ ಡೇ ಅನ್ನೋವಂಥ ಒಂದು ಅವಾರ್ಡನ್ನು ಕೊಡಲೇಬೇಕಾಗುತ್ತೆ. ಆ್ಯಂಡ್ ಆ ಒಂದು ಪ್ರೆಷರ್ ಡೆಫಿನೆಟ್ಲಿ ಜಡ್ಜಸ್ ಮೇಲೆ ಇರುತ್ತೆ. ಆ್ಯಂಡ್ ಯಾರನ್ನು ಸೆಲೆಕ್ಟ್ ಮಾಡ್ತಾರೆ ನೋಡೋಣ. ಬನ್ನಿ, ಓವರ್ ಟು ದ ಜಡ್ಜಸ್. ವಾರಿಯರ್ಸ್ ಆಫ್ ದಿ ಡೇ. ಈ ಎಪಿಸೋಡ್ಸ್ ಮಸ್ತ್ ಸ್ಟ್ರಾಂಗ್ ಟೀಮ್ಸ್ ಇತ್ತು. ಆ್ಯಂಡ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಡಿಸೈಡ್ ವಾರಿಯರ್ಸ್ ಆಫ್ ದಿ ಡೇ. ಆ್ಯಂಡ್ not only good performance will get the warriors of the day, the development improvements ಮಿತ್ತಲ ಇಂಕಲ್ warriors of the day ಕೊರ್ ಪದಾಪಂಡ. ಇನಿಷಿಯಲಿ ಅಕುಲು ಅದು ಸ್ಟ್ರಾಂಗ್ ಇಜ್ಜಿನಲ್ಲ, ಅಕುಲು ಹಾರ್ಡ್ ವರ್ಕ್ ಈ ಶೋಗೋಸ್ಕರ ಪಾಡ್ದು ಅಕುಲು ಮಿತ್ತು ಬರ್ಪನ ಪ್ರಯತ್ನ ಮಂತೆಡ. ಡೆಫಿನೆಟ್ಲಿ ದೇ ಆಲ್ಸೋ ಡಿಸರ್ವ್ ವಾರಿಯರ್ಸ್ ಆಫ್ ದಿ ಡೇ. ಸೊ ದಿಸ್ ಟೈಮ್ ದ ವಾರಿಯರ್ಸ್ ಆಫ್ ದಿ ಡೇ ಗೋಸ್ ಟು ಗೋವಿಂದಾಸ್ ಕಾಲೇಜ್, ಸೂರತ್. Oh my God, congratulations guys. ಸೊ ವಾರಿಯರ್ಸ್ ಆಫ್ ದ ಡೇ ಅವಾರ್ಡನ್ನು ಕೊಡೋದಕ್ಕೆ ಐ ರಿಕ್ವೆಸ್ಟ್ ನಮ್ಮ ಟಿವಿಯ ಪ್ರೋಗ್ರಾಮರ್ ಆಗಿರೋವಂತಹ ಸುಕನ್ಯಾ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅಟ್ ದ ಸೇಮ್ ಟೈಮ್ ನ್ಯೂಸ್ ಆ್ಯಂಕರ್ ಆಗಿರೋವಂತಹ ಶಿಲ್ಪಾ ಸಂತೋಷ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಆ್ಯಂಡ್ ಈ ಒಂದು ವಾರಿಯರ್ ಆಫ್ ದ ಡೇ ಅವಾರ್ಡನ್ನು ಗೋವಿಂದಾಸ್ ಟೀಮ್ಗೆ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ವಾರಿಯರ್ ಆಫ್ ದ ಡೇ ಅವಾರ್ಡ್ ಯಾರು ಪಡ್ಕೋತಾರೆ ಅವರು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಕ್ವಾಲಿಫೈ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಆ್ಯಂಡ್ ದ್ಯಾಟ್ಸ್ ದ ಎಂಡ್ ಆಫ್ ದಿಸ್ ಎಪಿಸೋಡ್. ಆ್ಯಂಡ್ ಗೋವಿಂದಾಸ್ ಕಾಲೇಜ್ ಟೀಮ್ ಏನಿತ್ತು, 7:15 ತುಟ್ಟಿ ಒಣಗುತ್ತೆ ಏನು ಮಾಡೋಣ ಆ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳಕ್ಕೆ ಬಂದೆ ನಾನು. ಆ್ಯಂಡ್ ಇವಾಗ ನನ್ನ ತುಟಿನೂ ಒಣಗ್ತಾ ಇದೆ, ಬಟ್ ನಾನು ಹೋಗಿ ಕುಡಿಯೋದು ಟೀ ಮಾತ್ರ. ಸೊ ಕಾರ್ಯಕ್ರಮ ಮುಗಿಸೋಂತಹ ಸಮಯ. ಶೋ ಕೇಳ್ತಾ ಇದ್ದಂತಹ, ಶೋ ನೋಡ್ತಾ ಇದ್ದಂತಹ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇದೇ ಸಮಯಕ್ಕೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ಅಲ್ಲಿ ತನಕ ನಮ್ಮ ಟಿವಿ ನೋಡ್ತಾ ಇರಿ ಆ್ಯಂಡ್ ನಮ್ಮ ಮನೋರಂಜನೆಯನ್ನು ಮಿಸ್ ಮಾಡ್ತಾ ಇರಿ. ಇದು ಕೇವಲ ಡ್ಯಾನ್ಸ್ ರಿಯಾಲಿಟಿ ಶೋ ಮಾತ್ರ ಅಲ್ಲ, ಮನೋರಂಜನೆ ಯುಕ್ತವಾಗಿರುವಂತಹ ಡ್ಯಾನ್ಸ್ ರಿಯಾಲಿಟಿ ಶೋ. ಸೊ ನೀವೊಂದು ಸ್ವಲ್ಪ ಕಾಯಬೇಕಾಗುತ್ತೆ. ಮುಂದಿನ ಎಪಿಸೋಡ್ ತನಕ ಇನ್ನಷ್ಟು ಫ್ಯಾಂಟಾಸ್ಟಿಕ್ ಟೀಮ್ಗಳು ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಆ್ಯಂಡ್ ನೀವು ಕೂಡ ಕಾಯ್ತಾ ಇರ್ತೀರಾ ಅಂತ ನನಗೆ ಗೊತ್ತಿದೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್. ಥ್ಯಾಂಕ್ ಯು ಸೋ ಮಚ್. This program is brought to you by Yamuna Asha City Premium Gated Community. Powered by Amritnoni Arogyada Baravase. Nippon Paint. Co-sponsored by Biruver Kudla. Sun Premium Refined Sunflower Oil. Santosh 2-star Boiled Rice Bhadravati. Shashi Soap. Shashi Dalli Kodeya Matelli. Abaran Timeless Jewelry Bangalore. Aruna Masala. Taste and Trust since 1980. Bhargav Enterprises. The Raymond Shop. Love Mark. Beauty Soap. Calci Bright Toothpaste and Toothbrush. McCoy. A promise of happiness. Supportive partner, Dance Star Studio, Adyar, Mangalore.